seriousness of this terrorist attack, the CCS decided upon the following measures. 1. The Indus Waters Treaty of 1960 will be held in abeyance with immediate effect until Pakistan credibly and irrevocably abjures its support for cross-border terrorism. 2. The integrated checkpost Atari will be closed with immediate effect. Those who have crossed over with valid endorsements may return through that route before 1 May 2025. 3. Pakistani nationals will not be permitted to travel to India under the SARC visa exemption scheme visas. Any SVES visas issued in the past to Pakistani nationals are deemed cancelled. Any Pakistani national currently in India under SVES visa has 48 hours to leave India. 4. The defense, military, naval and air advisors in the Pakistani High Commission in New Delhi are declared persona non grata. They have a week to leave India. India will be withdrawing its own defense, navy and air advisors from the Indian High Commission in Islamabad. These posts in the respective High Commissions are deemed annulled. 5 support staff of the service advisors will also be withdrawn from both High Commissions. 5. The overall strength of the High Commissions will be brought down to 30 from ನಮಸ್ಕಾರ. ಸುದ್ದಿಗೊಂದು ಗುದ್ದು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಇವತ್ತು ನಾವು ಪಾಕ್ಗೆ ತಿರುಗೇಟು ಕೊಟ್ಟ ಭಾರತ ಏನೆಲ್ಲ ತಿರುಗೇಟನ್ನ ಕೊಟ್ಟಿದೆ ಅನ್ನೋದನ್ನ ನಾವು ಇವತ್ತು ನೋಡ್ಲಿಕ್ಕಿದ್ದೇವೆ. ಸೊ ಅದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿನ ನೀಡೋದಕ್ಕೆ ಹಿರಿಯ ಪತ್ರಕರ್ತರಾದಂತಹ ಮೋಹನ್ ಬೋಳಂಗಡಿ ಅವರಿದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಿದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಯಾವ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿದೆ ಅಂತ ನೋಡೋಣ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿ ಪ್ರಕರಣ ಹಿನ್ನೆಲೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಿನ್ನೆ ಸಂಜೆ ನಡೆದ ಭದ್ರತಾ ಸಮಿತಿಯ ಸಭೆಯಲ್ಲಿ ಪ್ರಧಾನಿ ಮೋದಿ ಅವರು 9 ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ. ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದ ರದ್ದು, ಪಾಕಿಸ್ತಾನ ಎಲ್ಲ ನಾಗರಿಕರ ವೀಸಾ ರದ್ದಾಗಿದೆ, ಪಾಕ್ ಅಧಿಕಾರಿಗಳಿಗೆ ದೇಶ ತೊರೆಯಲು ವಾರದ ಗಡುವು, ಅಟಾರಿ ಬಾರ್ಡರ್ ತಕ್ಷಣದಿಂದಲೇ ಬಂದ್, ಭಾರತ ಪಾಕ್ ರಾಜತಾಂತ್ರಿಕ 30 ಕಚೇರಿಗಳು ಬಂದ್ ಆಗಿದೆ, ಪಾಕ್ ಪ್ರಜೆಗಳು 2 ದಿನದಲ್ಲಿ ಭಾರತ ತೊರೆಯಲು ಆದೇಶನ ಕೊಟ್ಟಿದ್ದಾರೆ, ರಾಜತಾಂತ್ರಿಕ ಕಚೇರಿಗಳ ಸಿಬ್ಬಂದಿ ಕಡಿತ, ಪಾಕಿಸ್ತಾನ ಪ್ರಜೆಗಳಿಗೆ ಸಿಗಲ್ಲ ಸಾರ್ಕ್ ವೀಸಾ, ಏಪ್ರಿಲ್ 27ರವರೆಗೆ ಕಾಶ್ಮೀರದ ಅಧಿಕಾರಿಗಳಿಗೆ ವರ್ಕ್ ಫ್ರಮ್ ಹೋಮ್ ಅನ್ನು ಕೊಟ್ಟಿದ್ದಾರೆ. ಇದಿಷ್ಟು 9 ಮಹತ್ವದ ಘೋಷಣೆ. ಇದರ ಬಗ್ಗೆ ಸರ್ ನಮಗೆ ಸಂಪೂರ್ಣ ಮಾಹಿತಿನ ನೀಡ್ತಾರೆ. ಮೊದಲನೇದಾಗಿ ಸಾರ್ಕ್ ಅಂತ ಅಂದ್ರೆ ಏನು ಸರ್? ಸಾರ್ಕ್ ಅಂತ ಹೇಳಿದರೆ ದಕ್ಷಿಣ ಏಷ್ಯಾದ 8 ರಾಷ್ಟ್ರಗಳ ಒಂದು ಸಹಕಾರಿ ಸಂಘ, ಒಂದು ಒಕ್ಕೂಟ. ಆ 8 ರಾಷ್ಟ್ರಗಳು ಪರಸ್ಪರವಾಗಿ ಅಭಿವೃದ್ಧಿಯ ವಿಚಾರದಲ್ಲಿ, ಸಹಕಾರದ ವಿಚಾರದಲ್ಲಿ ಕಾರ್ಯನಿರ್ವಹಿಸ್ತವೆ. ಆರ್ಥಿಕ ಸಂಪನ್ಮೂಲಗಳ ವಿಚಾರದಲ್ಲೂ ಸಹ ಕಾರ್ಯನಿರ್ವಹಿಸ್ತವೆ. ಆ 8 ರಾಷ್ಟ್ರಗಳ ಮಧ್ಯೆ ಏನಾದರೂ ಪ್ರಾಕೃತಿಕ ವಿಕೋಪಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಎಲ್ಲ ರಾಷ್ಟ್ರಗಳು ಆ ಯಾವುದು ಬಾಧಿತ ರಾಷ್ಟ್ರ ಇದೆ ಅದಕ್ಕೆ ಸಹಕಾರ ನೀಡಬೇಕು. ಅದೇ ರೀತಿ ಪ್ರವಾಸೋದ್ಯಮ ವಿಚಾರಕ್ಕೆ ಬಂದಾಗ ಏನಾಗುತ್ತೆ ಅಂತ ಹೇಳಿದರೆ, ಅಲ್ಲಿನ ಪ್ರಜೆಗಳಿಗೆ ಬೇರೆ ದೇಶಕ್ಕೆ ಹೋಗುವಂಥ ಸಾರ್ಕ್ ಸದಸ್ಯ ರಾಷ್ಟ್ರಗಳಿಗೆ ಹೋಗುವಂಥ ಪ್ರಜೆಗಳಿಗೆ ಸುಲಭವಾಗಿ ವೀಸಾ ಸಿಗುತ್ತೆ. ವೀಸಾಕ್ಕೆ ಸರಿಯಾದ ಕಟ್ಟುಪಾಡುಗಳು ಇಲ್ಲ. ನೀವು ಯಾವ ಕಾರಣಕ್ಕಾಗಿ ಹೋಗ್ತೀರಿ, ಬೇರೆ ಯಾವ ಕಾರಣಕ್ಕಾಗಿ ಇದು ಮಾಡ್ತೀರಿ ಅನ್ನೋದಕ್ಕೆ ಕಟ್ಟುಪಾಡುಗಳು ಸ್ವಲ್ಪ ಸಡಿಲವಾಗಿರ್ತದೆ. ಆದ್ದರಿಂದ ಸುಲಭವಾಗಿ ವೀಸಾ ಸಿಗುತ್ತೆ, ನೀವು ಸುಲಭವಾಗಿ ಹೋಗ್ಬೋದು. ಇವತ್ತು ಇಲ್ಲಿಂದ ನಾವು ರಾಜತಾಂತ್ರಿಕ ಮಾರ್ಗವಾಗಿ ಅಲ್ಲದಿದ್ದರೆ ನೀವು ಪ್ರವಾಸಿ ಮಾರ್ಗವಾಗಿ ನೀವು ಪಾಕಿಸ್ತಾನಕ್ಕೆ ಹೋಗೋದಾದರೆ ನೀವು ಒಂದು ಕಾರಣ ಕೊಟ್ಟರೆ ಆಯಿತು, ಇಂತಿಂಥ ಕಾರಣಕ್ಕಾಗಿ ನಾನು ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದೇನೆ ಅಂತೇಳಿ. ಆ ಕಾರಣವನ್ನ ಮುಂದಿಟ್ಟುಕೊಂಡು ನೀವು ವೀಸಾ ಪಡ್ಕೊಳ್ಬೇಕು, ನೀವು ಪಾಕಿಸ್ತಾನಕ್ಕೆ ಹೋಗ್ಬೋದು. ಮತ್ತೆ ಅಲ್ಲಿಂದ ಬದುಕಿ ಬರುವುದು ಮಾತ್ರ ನಿಮ್ಮ ಇಷ್ಟ. ಅದೇ ರೀತಿ ಬೇರೆ ರಾಷ್ಟ್ರಗಳಿಗೆ ಹೋಗೋದಾದ್ರೆ, ನೀವು ಶ್ರೀಲಂಕಾಕ್ಕೆ ಹೋಗೋದಾದ್ರೆ ನಿಮ್ಗೆ ಶ್ರೀಲಂಕಾಕ್ಕೆ ನಿಮಗೆ ವೀಸಾ ಬಿಸಿ ಸಿಗುತ್ತೆ.
ಮೆಡ್ರಾಸಿಗೆ ಹೋದ್ರೆ, ಚೆನ್ನೈಗೆ ಹೋದ್ರೆ, ನೀವು ಶ್ರೀಲಂಕೆಗೆ ಹೋಗ್ಬೇಕಾದ್ರೆ ಅಲ್ಲಿ ರೆಡಿ ವೀಸಾ ಕೊಡ್ತಾರೆ, ನೀವು ಶ್ರೀಲಂಕೆಗೆ ಹೋಗಿ ಬರ್ಬೋದು. ಶ್ರೀಲಂಕಾದ ಮಧ್ಯೆ ನಮಗೆ ಬೇರೆ ಬೇರೆ ರೀತಿಯ ವ್ಯವಹಾರಗಳಿವೆ. ಆ ವ್ಯವಹಾರಕ್ಕೆ ಸಂಬಂಧಪಟ್ಟಾಗೆ ತಮಿಳುನಾಡಿನಿಂದ ಹೋಗುವವರು ಇದ್ದಾರೆ. ಅದೇ ರೀತಿಯಲ್ಲಿ ಕಳ್ಳ ದೋಣಿಯಲ್ಲಿ ಹೋಗುವವರು ಇದ್ದಾರೆ, ಇಲ್ಲ ಅಂತ ಏನಿಲ್ಲ. ಅದು ವ್ಯವಸ್ಥೆಗಳು ಇವೆ. ರಾಜತಾಂತ್ರಿಕ ಮಾರ್ಗವಾಗಿ ಹೋಗುವ ವ್ಯವಸ್ಥೆಗಳಿದೆ, ಕಳ್ಳ ದಾರಿಯಲ್ಲಿ ಹೋಗುವವರು ಇದ್ದಾರೆ. ಈಗ ನಾವು ಪಾಕಿಸ್ತಾನಕ್ಕೆ ಹೋಗುವುದಾಗಲೂ ಪಾಕಿಸ್ತಾನದಿಂದ ಇಲ್ಲಿಗೆ ಬರುವುದಾದ್ರು ಅಧಿಕೃತವಾಗಿ ಬರುವವರು ಇದ್ದಾರೆ, ಕಳ್ಳ ಮಾರ್ಗದಿಂದ ಬರುವವರು ಇದ್ದಾರೆ. ಈಗ ಬಾಂಗ್ಲಾದೇಶದಿಂದಲೂ ನಮ್ಮಲ್ಲಿಗೆ ಬರುವವರು ಇದ್ದಾರೆ, ಅಧಿಕೃತವಾಗಿ ಬರುವವರು ಇದ್ದಾರೆ. ನಿಮಗೆ ಬಾಂಗ್ಲಾದೇಶದಿಂದ ಇಲ್ಲಿಗೆ ಬರುವುದು ಅತ್ಯಂತ ಸುಲಭ. ನೀವು ಪಾಕಿಸ್ತಾನದಿಂದ ನಾವು ಬರ್ಬೇಕಾದ್ರೆ ನೀವು ಆಗ ಅಟಾರಿ ಗಡಿಯ ಮೂಲಕ ಬರಬೇಕು, ಇಲ್ಲಾಂದ್ರೆ ಎಲ್ಲಿಯಾದ್ರೂ ನುಸುಳಿ ಬರಬೇಕು. ಈಗ ಉಗ್ರಗಾಮಿಗಳೆಲ್ಲ ಕಾಶ್ಮೀರಕ್ಕೆ ಬರುವುದೆಲ್ಲ ನುಸುಳಿಕೊಂಡು ಬರುವಂಥದ್ದು. ಆದ್ದರಿಂದ ಅವರು ಆ ರೀತಿಯಾಗಿ ಬರ್ತಾರೆ, ಅವರಿಗೆ ಐಡೆಂಟಿಟಿ ಇರುವುದಿಲ್ಲ. ಅವರು ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಅವರ ಐಡೆಂಟಿಟಿಯನ್ನು ಪಡ್ಕೊಳ್ಳುವುದು. ಅಲ್ಲಿ ಯಾರನ್ನಾದ್ರೂ ಸಂಪರ್ಕ ಮಾಡಿ ಅವರೊಂದಿಗೆ ಸೇರಿಕೊಂಡು ಅವರ ಮನೆಯಲ್ಲಿ ಇದ್ದುಕೊಂಡು ಅವರು ಅವರ ಕಾರ್ಯವನ್ನು ಮಾಡಿಸ್ತಾ ಇರೋದು. ಈಗ ಮೊನ್ನೆ ಪಹಲ್ಗಾಮ್ನಲ್ಲಿ ನಡೆದಂತ ಅದು ಘೋರ ಹತ್ಯಾಕಾಂಡದಲ್ಲಿ ಭಾಗಿಯಾಗಿದ್ದಂತ 4 ಅದೇ ರೀತಿ ಬಂದು ನಿಂತಿರೋರು. 4 ತಿಂಗಳ ಹಿಂದೆ ಅವರು ನುಸುಳಿಕೊಂಡು ಬಂದಿದ್ದಾರೆ. ನುಸುಳಿಕೊಂಡು ಬಂದು ಅಲ್ಲಿಯ ಸ್ಥಳೀಯರೊಂದಿಗೆ ಸೇರಿಕೊಂಡಿದ್ದಾರೆ. ಅಲ್ಲಿಯ ಸ್ಥಳೀಯರೊಂದಿಗೆ ಸೇರಿಕೊಂಡು ಅಲ್ಲಿಂದ ಅವರು ಆ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅವರಿಗೆ ಒಂದು ಸೂಚನೆ ಇತ್ತು, ಆ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅಲ್ಲಿ ಕಾಡ ಪ್ರದೇಶದಲ್ಲಿ ಉಳ್ಕೊಂಡಿದ್ದಾರೆ. ಮಧ್ಯಾಹ್ನದ ಹೊತ್ತಿಗೆ ಬಂದು ಏಕಾಏಕಿ ದಾಳಿ ಮಾಡಿದರೆ 28 ಮಂದಿ ಪ್ರಾಣ ತೆತ್ತಿದ್ದಾರೆ. ಅದು ಅತ್ಯಂತ ಭೀಕರ ಅಂತ ಯಾಕೆ ಹೇಳುವುದು ಅಂತ ಹೇಳಿದರೆ, ಹೆಂಡತಿ ಮಕ್ಕಳ ಎದುರಲ್ಲಿ ಗಂಡಂದಿರನ್ನು ಕೊಂದಿರೋದು, ಅದು ಭೀಕರ. ಆ ಘಟನೆಯನ್ನು ಕಣ್ಣಾರೆ ಕಂಡಂತಹ ಆ ಗೃಹಿಣಿ, ಆ ಮಗು, ಅದರ ಮಾನಸಿಕ ಪರಿಸ್ಥಿತಿ ಮುಂದಕ್ಕೆ ಏನಾಗ್ಬೋದು? ಯಾಕೆ ಆ ರೀತಿ ಮಾಡ್ತಾರಂತ ಹೇಳಿದರೆ ಅದು ಅವರ ಮಾನಸಿಕತೆ ಅಂತ ಹೇಳ್ತೇವೆ. ಅದು ಅತ್ಯಂತ ಕ್ರೂರವಾದ ಮಾನಸಿಕತೆ. ಅಂತಹ ಮಾನಸಿಕತೆಯನ್ನ ಹೊಂದಿದ್ದಂತಹ ಒಂದು ಉಗ್ರಗಾಮಿ ಚಟುವಟಿಕೆಗಳನ್ನು ಮಾಡುವಂತಹ ಒಂದು ಕೂಟ ಈ ಕೃತ್ಯ ಮಾಡಿದೆ. ಇದು ಗಡಿಯಾಚೆಯ ಭಯೋತ್ಪಾದನೆ ಅಂತ ನಾವು ಹೇಳ್ತೇವೆ. ಸತ್ಯವಾಗಲೂ ಇಂಥ ಭಯೋತ್ಪಾದನೆಗೆ ಅಂತಹ ಸಪೋರ್ಟ್ ಇದ್ದದಲ್ಲೇ ಆಗುವುದು. ಯಾಕಂದ್ರೆ ಇಲ್ಲಿ ಆ 4 ಮಂದಿ ಇವತ್ತು ಗಡಿ ದಾಟಿ ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈಗ ಸೈನ್ಯ ಕೋಮಿಂಗ್ ಕಾರ್ಯಾಚರಣೆ ಮಾಡ್ತಾ ಇದೆ, ಅದೆಲ್ಲ ಮಾಡ್ತಾ ಇದ್ದಾರೆ. ಈ ಕೋಮಿಂಗ್ ಕಾರ್ಯಾಚರಣೆ ಸಂದರ್ಭದಲ್ಲಿ 4 ಮಂದಿ ಉಗ್ರಗಾಮಿಗಳು ಸತ್ತಿದ್ದಾರೆ, ಒಬ್ಬ ನಮ್ಮ ಯೋಧ ಹುತಾತ್ಮರಾಗಿದ್ದಾರೆ. ಅದರಿಂದಾಗಿ ಆ ಕಾರ್ಯಾಚರಣೆಯ ಮಧ್ಯೆ ಇವರನ್ನ ಯಾರು ಪರ್ಟಿಕ್ಯುಲರ್ ಆಗಿ 4 ಮಂದಿ ಬಂದಿದ್ರು ಅವರನ್ನು ಗುರುತಿಸುವಂತ ಕೆಲಸ ಆಗಿದೆ, ಅವರನ್ನು ಹೊಡೆಯುವಂತ ಕೆಲಸ ಆಗ್ಬೇಕಿದೆ. ಹಾಗೆ ನೀವು ಹೊಡೆದ್ರು ಅಂತಲೇ ಇಟ್ಟುಕೊಳ್ಳಿ, ಅದನ್ನು ಪಾಕಿಸ್ತಾನ ಏನು ಒಪ್ಪಿಕೊಳ್ಳುವುದಿಲ್ಲ. ಪಾಕಿಸ್ತಾನ ಅದು ನಮ್ಮ ದೇಶದ ಪ್ರಜೆ ಅನ್ನೋದನ್ನು ಒಪ್ಪಿಕೊಳ್ಳುವುದೇ ಇಲ್ಲ. ಈ ಹಿಂದೆಯೂ ಒಪ್ಪಿಕೊಳ್ಳಿಲ್ಲ, ಈಗಲೂ ಒಪ್ಪಿಕೊಳ್ಳುವುದಿಲ್ಲ, ಇನ್ನು ಮುಂದೆ ಒಪ್ಪಿಕೊಳ್ಳುವುದಿಲ್ಲ. ಅದು ಯಾವುದೇ ಒಂದು ರಾಷ್ಟ್ರ ತಮ್ಮ ಪ್ರಜೆ ಇನ್ನೊಂದು ರಾಷ್ಟ್ರದಲ್ಲಿ ಇಂತಹ ಒಂದು ಕೃತ್ಯ ಮಾಡಿದರೆ ಅದು ಒಪ್ಪಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ಆದ್ರೆ ರಾಷ್ಟ್ರದ ಬೆಂಗಾವಲಾಗಿ ಮಾಡಿದ್ದಾರೆ. ಆದ್ರೆ ಈ ದೇಶದ ಪ್ರಜೆಗಳು ಬೇರೆ ದೇಶದಲ್ಲಿ ಹೋಗಿ ಏನಾದರೂ ಕೃತ್ಯ ಮಾಡಿದರೆ ಅವರು ನಮ್ಮ ದೇಶಕ್ಕೆ ಬೇಕಿದ್ದರೆ ನಾವು ಅವರನ್ನು ಡೆಪೋರ್ಟ್ ಮಾಡ್ಕೊಂಡು ಕರ್ಕೊಂಡು ಬರ್ತೇವೆ. ಈಗ ತಹಾರೂರ್ ರಾಣಾ ಪಾಕಿಸ್ತಾನದ ಪ್ರಜೆ, ಅವು ಹೋಗಿ ಕೆನಡಾದಲ್ಲಿ ಆಶ್ರಯ ಪಡ್ಕೊಂಡದ್ದು. ಅಲ್ಲಿ ಅವನಿಗೆ ಕೆನಡಾ ಪೌರತ್ವ ಕೊಟ್ಟಿದೆ, ಒರಿಜಿನಲಿ ಪಾಕಿಸ್ತಾನದ ಪ್ರಜೆ. ಅವ ನಮ್ಮ ದೇಶಕ್ಕೆ ಬೇಕಾಗಿರುವಂತಹ ಅಪರಾಧಿ. ಮುಂಬೈ ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ ಅಪರಾಧಿ. ಅದರಿಂದ ಅವನನ್ನು ಕೆನಡಾದಿಂದ ಗಡಿಪಾರ ಮಾಡಿಸಿಕೊಂಡು ಬಂದು ತಿಹಾರ್ ಜೈಲಲ್ಲಿ ಇಟ್ಟಿರೋದು. ಅದೇ ರೀತಿ ನಮ್ಮ ದೇಶದಲ್ಲಿದ್ದಂತ ಹಲವಾರು ಅಪರಾಧಿಗಳು. ಈಗ ದಾವೂದ್ ಇಬ್ರಾಹಿಂ ಕರಾಚಿಯಲ್ಲಿದ್ದಾನೆ, ನಮ್ಗೆ ಸ್ಪಷ್ಟವಾಗಿ ಗೊತ್ತಿದೆ, ಅವನ ಅಡ್ರೆಸ್ ಎಲ್ಲವೂ ಗೊತ್ತಿದೆ. ದಾವೂದ್ ಇಬ್ರಾಹಿಂ ಕರಾಚಿಯಲ್ಲಿದ್ದಾನೆ ಅಂತ ಹೇಳಿ ಪಾಕಿಸ್ತಾನ ಇವತ್ತಿನವರೆಗೆ ಅದನ್ನು ಒಪ್ಪಿಕೊಳ್ಳಿಲ್ಲ. ಕರಾಚಿಯಲ್ಲಿ ಇಂತಿಂಥ ಅಡ್ರೆಸ್ ನಲ್ಲಿ ದಾವೂದ್ ಇಬ್ರಾಹಿಂ ಇದ್ದಾನಂತ ಹೇಳಿ ನಾವು ಇಂಟರ್ಪೋಲ್ ಮೂಲಕ ಮಾಹಿತಿ ಕೊಟ್ಟಿದ್ದೇವೆ, ಎಲ್ಲ ಅವನ ಚಹರೆಗಳನ್ನು ಕೊಟ್ಟಿದ್ದೇವೆ, ಎಲ್ಲವೂ ಕೊಟ್ಟಿದ್ದೇವೆ. ಆದ್ರೆ ಪಾಕಿಸ್ತಾನ ಒಪ್ಕೊಳ್ಳಿಲ್ಲ, ನಮ್ಮಲ್ಲಿಲ್ಲ ಅಂತ ಹೇಳ್ತಾರೆ. ಅದೇ ಅಬೂ ಸಲೇಮ್ ಅಂತ ಒಂದು ಪಾತಕಿ ಪೋರ್ಚುಗಲ್ ಅಲ್ಲಿ ಇದ್ದ, ಅವನನ್ನು ಭಾರತ ಅಲ್ಲಿಂದ ಡೆಪೋರ್ಟ್ ಮಾಡಿಸ್ಕೊಂಡು ಬಂದಿದೆ. ಅವ ಇಂಡಿಯನ್, ಭಾರತೀಯ ಪ್ರಜೆ. ಅವ ಇಲ್ಲಿ ಅಪರಾಧ ಕೃತ್ಯ ಮಾಡಿಕೊಂಡು ಪೋರ್ಚುಗಲ್ಗೆ ಹೋಗಿದ್ದ, ಅವ ಅಲ್ಲಿಂದ ಇಟ್ಕೊಂಡು ಬಂದಿದ್ದೇವೆ.
ಅದೇ ರೀತಿ ನೀವು ಬನ್ನಂಜರಾಜ ಇರ್ಬೋದು, ಬೇರೆ ಗ್ಯಾಂಗ್ಸ್ಟರ್ಗಳಿರ್ಬೋದು, ಯಾವ ಯಾವ ದೇಶದಲ್ಲಿ ಇದ್ದಾರೆ ಅಂತೇಳಿ ಭಾರತಕ್ಕೆ ಸ್ಪಷ್ಟವಾದ ಮಾಹಿತಿಗಳಿವೆ. ಓಕೆ. ಅವ್ರನ್ನ ಡೆಪೋರ್ಟೇಷನ್ ಮಾಡುವಂತಹ ಕೆಲವೊಂದು ಪ್ರಕ್ರಿಯೆಗಳಿವೆ. ಆ ಪ್ರಕ್ರಿಯೆಗಳ ಪ್ರಕಾರ ಆಗ್ತಾ ಹೋಗ್ತದೆ. ಆದರೆ ಪಾಕಿಸ್ತಾನ ಹಾಗೆ ಅಲ್ಲ. ಪಾಕಿಸ್ತಾನಿ ಸಂಜಾತ ಆಗಿದ್ದಂಥ ಒಬ್ಬ ವ್ಯಕ್ತಿ ಬೇರೆ ದೇಶದಲ್ಲಿ ಹೋಗಿ ಏನಾದರೂ ಅಪರಾಧ ಕೃತ್ಯ ಮಾಡಿ ಸಿಕ್ಕಿ ಬಿದ್ದರೆ ಅವನನ್ನು ಅವರು ಪಾಕಿಸ್ತಾನಿ ಹತ್ರ ಒಪ್ಪಿಕೊಳ್ಳುವುದೂ ಇಲ್ಲ, ಅವನ ಹೆಣವನ್ನು ಸಹ ತಗೊಳ್ಳುವುದಿಲ್ಲ. ಮುಂಬೈ ಬಾಂಬ್ ಬ್ಲಾಸ್ಟ್ ಅಲ್ಲಿ ಸಿಕ್ಕಂತ ಜೀವಂತ ಉಗ್ರ ಕಸಬು, ಅವನ ಹೆಣವನ್ನು ಸಹ ಪಾಕಿಸ್ತಾನ ತಗೊಂಡೋಗ್ಲಿಲ್ಲ. ನನಗೆ ಇಲ್ಲಿ ಗಲ್ಲು ಶಿಕ್ಷೆ ಕೊಟ್ಟಾಗ ಆ ಗಲ್ಲು ಶಿಕ್ಷೆಯನ್ನು ತಪ್ಪಿಸಲು ನಮ್ಮ ಭಾರತ ದೇಶದ ಅತ್ಯುನ್ನತ ವಕೀಲರುಗಳು ಮಧ್ಯರಾತ್ರಿಯ ವೇಳೆ ಸುಪ್ರೀಂ ಕೋರ್ಟ್ನ ಕದ ತಟ್ಟಿ ಜಸ್ಟಿಸ್ಗಳನ್ನು ಎಬ್ಬಿಸಿಕೊಂಡು ಬಂದು ಸುಪ್ರೀಂ ಕೋರ್ಟಿನ ಕಲಾಪ ನಡೆದು ಮುಂಜಾನೆ 5 ಗಂಟೆ ವೇಳೆಗೆ ಹಿಂದೆ ಕೊಟ್ಟಂತ ಆದೇಶವನ್ನು ಜಾರಿಗೊಳಿಸಲಿಕ್ಕೆ ಆದೇಶ ಮಾಡಿರು. ಅಂತಹ ಪ್ರಯತ್ನ ಭಾರತದಲ್ಲಿ ಆಗಿದೆ. ಯಾರನ್ನು ಒಬ್ಬ ಉಗ್ರಗಾಮಿಯನ್ನು ಬದುಕಿಸಲು ವಾದ ಮಾಡಿದ್ಯಾರು? ಪಾಕಿಸ್ತಾನದಿಂದ ಬಂದ ಲಾಯರ್ಗಳಲ್ಲ, ಈ ದೇಶದ ಲಾಯರ್ಗಳೇ ವಾದ ಮಾಡಿದ್ದು. ಅದು ಸಹ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಾಡುವಂತಹ ಸೀನಿಯರ್ ಕೌನ್ಸಿಲ್ಗಳು, ಹಿರಿಯ ನ್ಯಾಯವಾದಿಗಳು ಅಂತ ಹೇಳ್ತೇವೆ. ಅವರಿಗೆ ಮಾತ್ರ ಆ ತಾಕತ್ತು ಇರುವುದು. ಒಬ್ಬ ಜಸ್ಟಿಸ್ ಅನ್ನ ಮನೆಯಿಂದ ಎಬ್ಬಿಸಿಕೊಂಡು ಬರುವಂತ ತಾಕತ್ತು ಇರುವುದು ಸೀನಿಯರ್ ಕೌನ್ಸಿಲ್ಗಳಿಗೆ. ಆದ್ರೆ ಅಂತ ಸೀನಿಯರ್ ಕೌನ್ಸಿಲ್ಗಳು ಕರ್ಕೊಂಡು ಬಂದು ಆ ಪ್ರಯತ್ನ ಮಾಡಿದ್ದಾರೆ. ಅದು ಭಾರತದ ಬ್ಯೂಟಿ ಆಫ್ ಲಾ, ನಮ್ಮ ಕಾನೂನಿನ ಸುಂದರತೆ. ಅದು ಆ ಅವಕಾಶಗಳಿವೆ. ಅದು ಕೊನೆಯ ಕ್ಷಣಕ್ಕೆ ಆಗ್ಲಿಲ್ಲ, ಅವನನ್ನು ಗಲ್ಲಿಗೇರಿಸಲಾಯಿತು. ಅವನ ಡೆಡ್ ಬಾಡಿಯನ್ನು ಸಹ ಪಾಕಿಸ್ತಾನ ತಗೊಂಡು ಹೋಗ್ಲಿಲ್ಲ, ಅವನು ಇಲ್ಲೇ ಉಳಲಾಯ್ತು. ಎಲ್ಲಿ? ಜೈಲಿನ ಒಳಗೆ ಉಳಲಾಯ್ತು. ಜೈಲಿನ ಹೊರಗೆ ಊದ್ರೆ ಅದಕ್ಕೊಂದು ಬೇರೆ ಬಣ್ಣ ಬರುತ್ತೆ, ಅದಕ್ಕೆ ಬಗ್ಗೆ ಜೈಲಿನ ಒಳಗೆ ಕೂತಿದ್ದಾರೆ ಅಂತ ಒಂದು ಪರಿಸ್ಥಿತಿ. ಅದಕ್ಕೆ ಹೇಳುವುದು ನಾವು ಈಗ ವಾಘಾ ಗಡಿ ಏನಿದೆ ಅಲ್ಲಿ ಸಂಜೆ ಹೊತ್ತಿಗೆ ಒಂದು ರಿಟ್ರೀಟ್ ಅಂತ ಆಗತ್ತೆ. ಎರಡೂ ದೇಶದ ಸೈನಿಕರು ಒಂದು ಪರಸ್ಪರ ಬೀಳ್ಕೊಡುಗೆ ಮಾಡುವಂತ ಒಂದು ಪದ್ಧತಿ ಇದೆ. ಅದನ್ನು ಸಾರ್ವಜನಿಕರು ನೋಡ್ಲಿಕ್ಕೆಲ್ಲ ಅವಕಾಶಗಳಿವೆ. ಅದು ಅವರವರ ಶೌರ್ಯವನ್ನು ತೋರಿಸುವಂಥದ್ದು ಇದು. ಅಂತಹ ವಾಘಾ ಗಡಿ ಮುಖ್ಯವಾದ ಗಡಿ. ಈಗ ಭಾರತದ ಒಳಗೆ ಇರುವಂತಹ ಪಾಕಿಸ್ತಾನಿ ಪ್ರಜೆಗಳು ಅಧಿಕೃತವಾಗಿ ಬಂದವರು, ಅನಧಿಕೃತವಾಗಿ ಬಂದವರಲ್ಲ. ಅಧಿಕೃತವಾಗಿ ಬಂದವರು 48 ಗಂಟೆಗಳವರೆಗೆ ಹೋಗ್ಬೇಕು. ಇದು ಒಂದು ಮಹತ್ವದ ತೀರ್ಮಾನ. ಒಂದು ಮತ್ತೆ ವಾಘಾ ಗಡಿ ಸಂಪೂರ್ಣವಾಗಿ ಬಂದಾಗಿರ್ತದೆ, ಚೆಕ್ ಪೋಸ್ಟ್ಗಳಿರ್ತದೆ. ಆದ್ರಿಂದ ಯಾರು ಪಾಕಿಸ್ತಾನಿಗಳು ಇನ್ನು ಈಚೆ ಬರುವಾಗಿಲ್ಲ, ಭಾರತೀಯರು ಆಚೆ ಹೋಗುವಾಗಿಲ್ಲ. ಭಾರತೀಯರು ಯಾವುದೋ ಕಾರಣಕ್ಕಾಗಿ ಆಚೆ ಹೋಗುವಾಗಿಲ್ಲ. ಇದು ಒಂದನೇ ತೀರ್ಮಾನ. ಎರಡನೇದು ಇರುವುದು ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಇದೆ. 1960ರಲ್ಲಿ ನಡೆದಂತ ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ನಡೆದಂತ ಒಪ್ಪಂದ ಅದು. ಈ ಸಿಂಧೂ ನದಿಗೆ 5 ಉಪನದಿಗಳಿವೆ. ಅದು ಭಾರತದಲ್ಲಿ ಹುಟ್ಟಿ ಪಾಕಿಸ್ತಾನದಲ್ಲಿ ಹರಿಯುವಂತ ನದಿಗಳು. ಆ 5 ಉಪನದಿಗಳು. ಈ 5 ಉಪನದಿಗಳಲ್ಲಿ 3 ಉಪನದಿಗಳ ನೀರನ್ನ ಪಾಕಿಸ್ತಾನ ಬಳಸ್ಕೊಳ್ತಾ ಇದೆ. 2 ಉಪನದಿಗಳ ನೀರನ್ನ ಭಾರತ ಬಳಸ್ಕೊಳ್ತಾ ಉಪಯೋಗ ಮಾಡ್ತಾ ಇದೆ. ಸಿಂಧೂ ನದಿ ಹುಟ್ಟುವುದು ಭಾರತದಲ್ಲಿ, ಉಪನದಿಗಳು ಹುಟ್ಟುವುದು ಭಾರತದಲ್ಲಿ, ಅದು ಹರಿಯುವುದು ಮಾತ್ರ ಅಲ್ಲಿ ಪಾಕಿಸ್ತಾನದಲ್ಲಿ. ಆಯ್ತಾ? ಅದಕ್ಕೆ ಯಾವುದಾದ್ರೂ ನೀವು ನೀರಾವರಿಗೆ ಸಂಬಂಧಪಟ್ಟಾಗಿ ಅಣೆಕಟ್ಟು ಕಟ್ಟುವುದಾದ್ರೆ ನೀವು 2 ನದಿಗಳಿಗೆ ನಾವು ಇಂಡಿಯಾದ ಅಣೆಕಟ್ಟು ಕಟ್ಟಬಹುದು, 3 ನದಿಗಳಿಗೆ ಪಾಕಿಸ್ತಾನದವರು ಅವರ ಜಾಗದಲ್ಲಿ ಅಣೆಕಟ್ಟು ಕಟ್ಟಬಹುದು. ಅದನ್ನು ಅವರು ಉಪಯೋಗ ಮಾಡಬಹುದು. ಅದು ಇಷ್ಟೇ MDL ನೀರಂತ ಲೆಕ್ಕ ಇದೆ. ಆ ನೀರಿನ ಪ್ರಕಾರ ಅವರು ಬಳಸ್ಕೋಬಹುದು. ಈಗ ಆ ಒಪ್ಪಂದವನ್ನು ರದ್ದು ಮಾಡಿದ್ದು ಇದು ಅತ್ಯಂತ ದೊಡ್ಡ ರಾಜತಾಂತ್ರಿಕ ಕ್ರಮ. ಆ ಒಪ್ಪಂದವನ್ನೇ ರದ್ದು ಮಾಡಿದ್ರು. ಇನ್ನು ಏನಿದ್ರು ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ಮತ್ತೊಮ್ಮೆ ಒಪ್ಪಂದ ಆಗಬೇಕು. ನಾವು ಒಪ್ಪಂದ ಮಾಡಿಕೊಂಡು ನಾವು ನಮ್ಮ ಕಂಡೀಷನ್ಗೆ ಅವರು ಒಪ್ಪಿದರೆ ಮಾತ್ರ ನಾವು ಆ ಒಪ್ಪಂದಕ್ಕೆ ಸಹಿ ಹಾಕುವುದು. ಯಾಕಂದ್ರೆ ಗಡಿಯಾಚೆಯ ಭಯೋತ್ಪಾದನೆಯನ್ನು ನಾವು ನಿಲ್ಲಿಸಿ 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 ಅಂತೇಳಿ 10 ಕರೆದು ವಿಶ್ವಸಂಸ್ಥೆಗೆ ಹೇಳಿದ್ದೇವೆ. ಪ್ರತಿಯೊಂದಕ್ಕೂ ದಾಖಲೆ ಕೊಟ್ಟಿದ್ದೇವೆ. ಆದರೆ ವಿಶ್ವಸಂಸ್ಥೆ ಪಾಕಿಸ್ತಾನದ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಪಾಕಿಸ್ತಾನಕ್ಕೆ ವಿಶ್ವಸಂಸ್ಥೆಯಿಂದ ಹಲವಾರು ನೆರವುಗಳು ಬರ್ತವೆ. ನೀವು ನೆರವನ್ನು ಕಡಿತ ಮಾಡಿದರೆ ಅವರು ತನ್ನಷ್ಟೇ ಸರಿದಾರಿಗೆ ಬರ್ತಾರೆ. ಅಂತ ಪ್ರಯತ್ನವನ್ನು ವಿಶ್ವಸಂಸ್ಥೆ ಮಾಡಲಿಲ್ಲ. ಯಾಕಂದ್ರೆ ವಿಶ್ವಸಂಸ್ಥೆಯ ಮೇಲೆ ಬೇರೆ ಬೇರೆ ದೇಶಗಳ ಒತ್ತಡಗಳಿವೆ. ಪಾಕಿಸ್ತಾನ ಒಂದು ಆಯಕಟ್ಟಿನ ಜಾಗದಲ್ಲಿರುವಂತ ರಾಷ್ಟ್ರ. ಭಾರತ, ಆಚೆಯಿಂದ ಚೀನಾ, ಈಚೆಯಿಂದ ಪಾಕಿಸ್ತಾನ,
ಆಚೆಯಿಂದ ಅಫ್ಘಾನಿಸ್ತಾನ ಇಂಥ ಒಂದು ಸುತ್ತುವರೆದ ದೇಶಗಳು ಅದು ಆಯಕಟ್ಟಿನ ಸ್ಥಾನದಲ್ಲಿದೆ, ಜಾಗದಲ್ಲಿದೆ. ಅದು ಯಾವುದಕ್ಕಾದ್ರೂ ಉಪಯೋಗಕ್ಕೆ ಬರ್ತದೆ ಅಂತೇಳಿ ಬೇರೆ ಸುತ್ತ ರಾಷ್ಟ್ರಗಳು ವಿರುದ್ಧವಾಗಿ ನಿಂತರೆ ಈ ಪಾಕಿಸ್ತಾನವನ್ನು ಬಳಸಿಕೊಂಡು ಏನಾದರೂ ಮಾಡ್ಬೋದು ಎನ್ನುವಂಥ ಕುಯಿತೆಯಿಂದ ಚೀನಾ ಅದಕ್ಕೆ ಇಷ್ಟರವರೆಗೆ ಅಡ್ಡಗಾಲ ಹಾಕೊಂಡು ಬಂದಿದೆ. ಅದರ ವಿಶ್ವಸಂಸ್ಥೆಯಲ್ಲಿ ಅದಕ್ಕೆ ವೀಟೋ ಪವರ್ ಇದೆ. ಆ ವೀಟೋ ಪವರ್ನ ಅಡಿಯಲ್ಲಿ ಅದು ಇಷ್ಟರವರೆಗೆ ಪಾಕಿಸ್ತಾನವನ್ನು ಬದಿಸಿಕೊಂಡು ಬಂದಿರುವಂಥದ್ದು. ಯಾವಾಗ ಈಗ ಈ ನದಿ ನೀರು ಹಂಚಿಕೆ ಒಪ್ಪಂದ ಮುಕ್ತಾಯ ಮಾಡಲಾಯ್ತಾ, ಅದು ಅತ್ಯಂತ ದೊಡ್ಡ ರಾಜತಾಂತ್ರಿಕ ಕ್ರಮ. ಈಗ ಪಾಕಿಸ್ತಾನ ಏನು ಮಾಡ್ತಾರೆ, ನಮಗೆ ನೀರು ಬೇಕು ಅಂತೇಳಿ ಅವರು ಪುನಃ ವಿಶ್ವಸಂಸ್ಥೆಗೆ ಹೋಗೋದು. ಆಗ ವಿಶ್ವಸಂಸ್ಥೆಗೆ ಪಾಕಿಸ್ತಾನ ಹೋದಾಗ ವಿಶ್ವಸಂಸ್ಥೆಯವರ ಮುಂದೆ ನಮ್ಮ ಬೇಡಿಕೆ ಇರ್ತದೆ. ನಾವು ಇಷ್ಟೆಲ್ಲ ಮನವಿಯನ್ನು ಕೊಟ್ಟಿದ್ದೇವೆ ವಿಶ್ವಸಂಸ್ಥೆಗೆ, ಗಡಿಯಾಚೆನ ಭಯೋತ್ಪಾದನೆಯನ್ನು ಮಟ್ಟ ಹಾಕಿ ಅದನ್ನು ನಿಯಂತ್ರಿಸಿಕೆ ಪಾಕಿಸ್ತಾನ ಕ್ರಮ ಕೈಗೊಳ್ಳಬೇಕು. ಯಾಕಂದ್ರೆ ಅವರ ನೆಲದಲ್ಲಿ ನಿಂತು ಅವರು ಭಯೋತ್ಪಾದಕ ಕೃತ್ಯಗಳನ್ನ ಮಾಡ್ತಾ ಇರೋದು. ನಿಮ್ಮ ಮನೆಯಲ್ಲಿ ನಿಂತುಕೊಂಡು ಒಬ್ಬ ಅಪರಾಧಿ ಇದ್ದಾನಂತಾದ್ರೆ ಅವನನ್ನು ಮಟ್ಟ ಹಾಕೋದು ನಿಮ್ಮದೇ ಕೆಲಸ ಹೊರತು ನಮ್ಮದಲ್ಲ. ಆದ್ರಿಂದ ನೀವು ಅದನ್ನು ಮಾಡ್ಬೇಕಂತ ಕೇಳಿದ್ದೇವೆ. ಅದಕ್ಕಾಗಿ ನೀವು ಈ ಒಪ್ಪಂದಕ್ಕೆ ನಾವು ಇನ್ನೂ ಸೈನ್ ಹಾಕಬೇಕಾದ್ರೆ ನೀವು ಸುರಿಗೆ ಈ ರೀತಿಯಾಗಿ ಮಾಡಬೇಕು. ನಮ್ಮ ಬೇಡಿಕೆಗಳು ಏನಿದೆ ನಾವು ಇಷ್ಟು ಮನವಿಯನ್ನು ಇಷ್ಟು ವರ್ಷಗಳಿಂದ ಕೊಡ್ತಾ ಇದ್ದೇವೆ, ನೀವು ಕ್ರಮಗೊಳ್ಳಿ. ನಮ್ಗೆ ಅಲ್ಲಿ ದಾವೂದ್ ಇಬ್ರಾಹಿಂ ಇದ್ದಾನೆ ಕರಾಚಿಯಲ್ಲಿ, ಅವನ ಅಡ್ರೆಸ್ ಇದೆ, ಅವನನ್ನು ನೀವು ಅಲ್ಲಿ ಪೋಷಿಸ್ತಾ ಇದ್ದೀರಿ, ಅಂಥವನನ್ನು ನಮಗೆ ಹ್ಯಾಂಡ್ ಓವರ್ ಮಾಡಿ. ಇಂಥವ ಇದ್ದಾನೆ, ಅವರಲ್ಲಿ ಸುಮಾರು 10-16 ಮಂದಿ ಕ್ರಿಮಿನಲ್ಗಳು ಈಗ ಪಾಕಿಸ್ತಾನದಲ್ಲಿದ್ದಾರೆ. ಹಫೀಜ್ ಸಯೀದ್ ಸೇರಿದಂತೆ ಎಲ್ಲರೂ ನಮಗೆ ಬೇಕಾದವರು. ಅವರ ಮೇಲೆ ಇಲ್ಲಿ ಕೇಸುಗಳಿವೆ, ವಾರಂಟ್ಗಳಿವೆ, ಪ್ರೊಕ್ಲಮೇಷನ್ ವಾರಂಟ್ಗಳಿವೆ, ಎಲ್ಲವೂ ಇದೆ. ಆಯ್ತಾ? ಅಷ್ಟೂ ಮಂದಿಯ ಹೆಸರುಗಳನ್ನು ಇಂಟರ್ಪೋಲ್ಗೆ ಕೊಡಲಾಗಿದೆ. ಇಂಟರ್ಪೋಲ್ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದೆ, ಎಲ್ಲವೂ ಮಾಡಿದೆ. ಆದ್ದರಿಂದಾಗಿ ಅಂಥವರನ್ನು ನೀವು ನಮಗೆ ಕೊಡಿ, ಮತ್ತೆ ಈ ಒಪ್ಪಂದಕ್ಕೆ ನಾವು ಮತ್ತೆ ಸೈನ್ ಹಾಕುವಂಥ ತೀರ್ಮಾನಕ್ಕೆ ಮಾಡ್ತೇವೆ ಅಂತ ಬರ್ಬೋದು. ಆದ್ದರಿಂದಾಗಿ ಅವರ ಮೊದಲ ಹೊಡೆತ ಬೀಳುವುದು ಅವರಿಗೆ ಅಲ್ಲಿ ನೀರಿನ ಸಮಸ್ಯೆಗೆ. ಜನರಿಗೆ ನೀರು ಬೇಕೇ ಬೇಕು. ಅವರಲ್ಲಿ ಸಮುದ್ರದಲ್ಲಿ ನೀರು ಉಂಟು ಅಂತ ಹೇಳಿ ಅದನ್ನ ಎತ್ತಿಕೊಂಡು ಕುಡಿಲಿಕ್ಕೆ ಆಗೋದೇ ಇಲ್ಲ. ಅದರಿಂದ ಅವರಿಗೆ ಸಿಂಧೂ ನದಿಯ ನೀರು, ಸಿಂಧೂ ನದಿಯ ಉಪನದಿಗಳ ನೀರು ಬೇಕೇ ಬೇಕು. ಅದು ಭಾರಿ ದೊಡ್ಡಂತ ರಾಜತಾಂತ್ರಿಕ ಹೊಡೆತ. ಯಾಕಂತ ಹೇಳಿದ್ರೆ ಯಾವುದೇ ಒಬ್ಬ ಶತ್ರುವನ್ನು ಹೊಡೆಯುವುದು ದೊಡ್ಡ ಸಮಸ್ಯೆ ಅಲ್ಲ, ಆದರೆ ಶತ್ರುವಿನ ಬಲವನ್ನು ಸಹ ನಾವು ಅರಿತುಕೊಳ್ಬೇಕು. ಏನು ಪಾಕಿಸ್ತಾನ ಏನು ಸಾಮಾನ್ಯವಾದ ದೇಶ ಏನಲ್ಲ, ಅದು ಒಂದು ದೇಶ, ಅದರಲ್ಲಿಯೂ ಮಿಲಿಟರಿ ಶಕ್ತಿಗಳಿವೆ, ಅನ್ನೋಸ್ತ ಹೊಂದಿರುವಂಥ ದೇಶ. ಅದು ಅಲ್ಲದೆ ಅದೊಂದು ಉಚ್ಚರ ಸಂತೆ. ಅಲ್ಲಿಯ ಅಧ್ಯಕ್ಷರು, ಅಲ್ಲಿಯ ಪ್ರಧಾನಿಗಳು ಎಲ್ಲರೂ ಗಲ್ಲು ಶಿಕ್ಷೆಗೆ ಗುರಿಯಾದಂಥ ಒಂದು ದೇಶ ಅದು. ಅಂತ ದೇಶ ನಿಮಗೆ ಬೇರೆ ಎಲ್ಲೂ ಸಿಗ್ಲಿಕ್ಕಿಲ್ಲ. ಪಾಕಿಸ್ತಾನದಂಥ ದೇಶಗಳು ಬನಜೀರ್ ಭುಟ್ಟನನ್ನು ಅಲ್ಲಿ ಗಲ್ಲಿಗೆ ಹಾಕಿದ್ದಾರೆ. ಅದರಿಂದಾಗಿ ಅಂತ ದೇಶ ಅದು. ಅದರಿಂದ ಅದಕ್ಕೆ ನಾವು ಉಚ್ಚರ ಸಂತೆ ಅಂತ ಹೇಳುವುದು. ಅಂತ ಉಚ್ಚರ ಸಂತೆಯಲ್ಲಿ ನೀವು ತಮ್ಮ ವಿಚಾರವನ್ನು ಮಂಡಿಸಿ ಅದನ್ನು ದಕ್ಕಿಸಿಕೊಳ್ಬೇಕಾದ್ರೆ ಅಷ್ಟೇ ದೃಢತೆ ಬೇಕು. ಅಂತ ದೃಢತೆಯನ್ನು ಸರ್ಕಾರ ಈಗ ತೋರ್ತಾ ಇರೋದು. ಯಾಕಂತ ಹೇಳಿದ್ರೆ ಇವರಿಗೆ ಒಂದು ಕಾರಣ ಬೇಕಿತ್ತು, ಭಾರತಕ್ಕೆ ಒಂದು ಕಾರಣ ಬೇಕಿತ್ತು. ಈಗ ಈ ಹಿಂದೆ ಭಾರತದ ಮೇಲೆ ಅಪ್ರಚೋದಿತವಾಗಿ ದಾಳಿ ಮಾಡಿದಾಗ ಉಗ್ರಗಾಮಿಗಳು ಭಾರತ ಸರಿಯಾದ ರೀತಿಯಲ್ಲಿ ಪ್ರತ್ಯುತ್ತರ ಕೊಟ್ಟಿತ್ತು. ಒಂದು ಸಾರಿ ಏರ್ ಸ್ಟ್ರೈಕ್ ಮಾಡಿತ್ತು, ಒಂದು ಸಾರಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿತ್ತು. ಅವರ ಎಲ್ಲ ಉಗ್ರಗಾಮಿ ಶಿಬಿರಗಳೇನಿದು ಅದನ್ನು ನಾಶ ಮಾಡಿತ್ತು. ಆದರೆ ಎಷ್ಟು ನಾಶ ಮಾಡಿದ್ರು ಅದು ಪುನಃ ಗೆದ್ದಲುಗಳಾಗಿ ಪುನಃ ಹುಡ್ತಾ ಬರ್ತದೆ. ಈಗಾಗಲೇ ಪಿಒಕೆಯಲ್ಲಿ ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ನಾವು ಏನು ಹೇಳ್ತೇವೆ, ಅಲ್ಲಿ ಸುಮಾರು 45 ಉಗ್ರಗಾಮಿ ಚಟುವಟಿಕೆಗಳ ಶಿಬಿರಗಳಿವೆ. ಅದರಲ್ಲಿ ಸುಮಾರು 600-800 ಮಂದಿ ಉಗ್ರಗಾಮಿಗಳಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಎನ್ನುವಂಥ ಮಾಹಿತಿಗಳು ಇದೆ. ಈಗ ಅಂತಹ ಶಿಬಿರಗಳನ್ನು ಉಡಾಯಿಸುವಂಥ ಕೆಲಸವನ್ನು ಭಾರತ ಮಾಡಲಿಕ್ಕೆ ಮುಂದಾಗ್ತದೆ. ಆದರೆ ಏಕಾಏಕಿಯಾಗಿ ಅದನ್ನು ಮಾಡಲಿಕ್ಕೆ ಬರೋದಿಲ್ಲ. ಈಗ ಯಾವುದೂ ಸಹ ಒಂದು ದೇಶದ ಎದುರು ಮಾಡುವಂತಹ ಒಂದು ಪ್ರಯತ್ನ, ಅದಕ್ಕೆ ಕೆಲವೊಂದು ಕ್ರಮಗಳಿರ್ತವೆ. ಸಾರ್ವಜನಿಕವಾಗಿ ಈಗ ಒಂದು ಆಕ್ರೋಶ ಇದೆ, ಇಲ್ಲಂತ ಇಲ್ಲ. ವಾಲ್ಗಾಮಲ್ಲಿ ನಡೆದಂತಹ ಆ ಹತ್ಯಾಕಾಂಡವನ್ನು ನೋಡಿದಂಥ ಪ್ರತಿಯೊಬ್ಬರ ಹೃದಯವೂ ಮಿಡಿತದೆ, ರಕ್ತವೂ ಕೂದೀತದೆ.
ಅಂತಹ ಸಂದರ್ಭದಲ್ಲಿ ಒಂದು ಸಾರ್ವಜನಿಕ ಆಕ್ರೋಶ ಇದೆ, ಪಾಕಿಸ್ತಾನದ ಮೇಲೆ ನೇರ ಯುದ್ಧ ಮಾಡಬೇಕು ಅಂತ. ಹಾಗಾದರೆ ಪಾಕಿಸ್ತಾನದಲ್ಲಿಯೂ ಸಹ ನಾಗರಿಕರಿದ್ದಾರೆ. ಹೌದು. ಒಂದು ಎರಡು ದೇಶಗಳ ಮಧ್ಯೆ ಯುದ್ಧ ನಡೆಯುವಾಗ ನಾಗರಿಕರನ್ನು ನೀವು ಗುರಿ ಮಾಡಿಸುವುದು ತಪ್ಪು. ಅಂತಾರಾಷ್ಟ್ರೀಯ ಯುದ್ಧ ನಿಯಮಗಳಂತೆ ಇದೆ. ಅದರಿಂದಾಗಿ ಆ ರೀತಿಯಲ್ಲಿ ಮಾಡಬೇಕಾಗ್ತದೆ. ಅದರಿಂದಾಗಿ ಯುದ್ಧ ಅಂತಲ್ಲ, ಇಲ್ಲಿ ಏನಿದೆ ನಾವು ಉಗ್ರಗಾಮಿಗಳ ವಿರುದ್ಧದ ಕಾರ್ಯಾಚರಣೆ ನಾವು ಹೇಳುದು. ಇದಕ್ಕೆ ಆ ಯುದ್ಧಕ್ಕಿಂತ ಹೆಸರು ಬದಲಾವಣೆ, ಯುದ್ಧವೇ. ನೀವು ಉಗ್ರಗಾಮಿಗಳ ವಿರುದ್ಧ ಕಾರ್ಯಾಚರಣೆ ಮಾಡುವಾಗ ನೀವು ಅದನ್ನು ಏರ್ ಸ್ಟ್ರೈಕು ಮಾಡ್ಬೋದು, ಸರ್ಜಿಕಲ್ ಸ್ಟ್ರೈಕು ಮಾಡ್ಬೋದು, ಎಲ್ಲ ಏನು ಬೇಕಾದ್ರೂ ಮಾಡೋದು, ಉಗ್ರಗಾಮಿಗಳನ್ನು ಮಟ್ಟ ಹಾಕಬಹುದು. ಅದೇ ಕಳೆದ ಸಾರಿ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ಸಂದರ್ಭದಲ್ಲಿ ಸುಮಾರು 300-400 ಮಂದಿ ಉಗ್ರಗಾಮಿಗಳು ಸತ್ತಿದ್ರು. ಪಾಕಿಸ್ತಾನ ಅದನ್ನು ಒಪ್ಪಿಕೊಳ್ಳಿಲ್ಲ. ಆ ಡೆಡ್ ಬಾಡಿಯನ್ನು ಅವ್ರು ಒಟ್ಟುಕೊಂಡೋಗಿ ಒಂದು ಗಂಟೆಯಲ್ಲಿ ರಾಶಿ ಹಾಕಿ ಅದನ್ನು ಊತ ಹಾಕಿದ್ರೆ ಹೊರತು ಅವರು ಅದನ್ನು ಒಪ್ಪಿಕೊಳ್ಳಿಲ್ಲ. ಅದು ಯಾಕೆ ಒಪ್ಕೊಳ್ಳಲ್ಲ ಅಂತ? ಯಾಕಂತ ಹೇಳಿದ್ರೆ ಅವರ ಮನೋಸ್ಥಿತಿಯೇ ಅಂತದ್ದು. ನೋಡಿ, ಪಾಕಿಸ್ತಾನದ ಒಳಗೆ ಇರುವ ಅಬಟಾಬಾದ್ನಲ್ಲಿ ಮೊಹಮ್ಮದ್ ಇವ ಇದ್ದ, ಲಾದೆನ್ ಇದ್ದ. ಅವ ಅಮೆರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ ಹೊಡೆದ ಹಾಕಿದಂತ ಪ್ರಕರಣದಲ್ಲಿ ಪ್ರಮುಖ ಆರೋಪಿ. ಅವನನ್ನು ಅಮೆರಿಕ ಹುಡುಕಾಡ್ತಾ ಇದ್ದ, ಪ್ರಪಂಚದಾದ್ಯಂತ ಹುಡುಕಾಡಿದೆ. ಕೊನೆಗೆ ಗೊತ್ತಾದವರಿಗೆ ಅವ ಪಾಕಿಸ್ತಾನದ ಅಬಟಾಬಾದ್ನಲ್ಲಿ ಇದ್ದಾನಂತೆ. ಅವರ ಸೇಲ್ ಕಮಾಂಡೋಗಳು ಪಾಕಿಸ್ತಾನದ ಒಳಗೆ ಬಂದು, ಒಂದು ದೇಶದ ಒಳಗೆ ಬಂದು ಆತನ ಮನೆ ಮೇಲೆಯೇ ದಾಳಿ ನಡೆಸಿ ಆತನನ್ನು ಅಲ್ಲಿಯೇ ಕೊಂದು ಡೆಡ್ ಬಾಡಿಯನ್ನು ಹೆಲಿಕಾಪ್ಟರ್ ಮೂಲಕ ಕೊಂಡೋಗಿ ಇಲ್ಲಿ ಪೆಸಿಫಿಕ್ ಸಾಗರದಲ್ಲೂ ಎಲ್ಲೋ ಆಳದಲ್ಲಿ ಊತ ಹಾಕಿದ್ರು. ಪಾಕಿಸ್ತಾನ ರಿಯಾಕ್ಟೇ ಮಾಡಿಲ್ಲ. ಪಾಕಿಸ್ತಾನಕ್ಕೆ ಗೊತ್ತೂ ಆಗಲಿಲ್ಲ ಅಮೆರಿಕದ ಸೇನೆ ನನ್ನ ದೇಶದ ಒಳಗೆ ಬಂದಿದೆ ಅಂತ ಹೇಳಿ. ಅಂತ ಒಂದು ಹೊಣೆಗೇಡಿತನದ ದೇಶ ಅದು. ಅದು ಭಾರತದಂತಹ ಸಂಪದ್ಭರಿತ ದೇಶದ ಮೇಲೆ, ಶಕ್ತಿಶಾಲಿ ದೇಶದ ಮೇಲೆ ಇಂತಹ ಕುಯುಕ್ತಿಗಳನ್ನು ಮಾಡ್ತಾ ಇದೆ. ಇದು ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಸಾರ್ವಜನಿಕವಾಗಿ ನಮ್ಮ ದೇಶದ ನಾಗರಿಕರಲ್ಲಿ ಒಂದು ರೀತಿಯ ಆಕ್ರೋಶ ಉಂಟಾಗುತ್ತೆ. ಸರ್ಕಾರದ ಮೇಲೆ ಒತ್ತಡಗಳು ಬರ್ತದೆ. ಒತ್ತಡಗಳು ಬಂದ ಕೂಡಲೇ ಅದನ್ನು ಮಾಡದಿದ್ದರೆ ನೀವು ನಿರ್ವೀರ್ಯ ಅಂತ ಆಗ್ತದೆ. ಎಲ್ಲರೂ ಹೇಳ್ತಾರೆ, ಯಾಕಂದ್ರೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ 10 ರಾಜಕೀಯ ಪಕ್ಷಗಳಿವೆ. ಈಗ ಭಾರತೀಯ ಜನತಾ ಪಕ್ಷ ಅದರ ನೇತೃತ್ವದ NDA ಅಧಿಕಾರದಲ್ಲಿದೆ. ಅದರ ಪಕ್ಷಗಳು ಸಹ ಅದನ್ನು ಒಪ್ಪಿಕೊಳ್ತವೆ. ಯಾಕಂದ್ರೆ ಈ ರೀತಿಯ ಒಂದು ಕೆಲಸವನ್ನು ನಾವು ಮಾಡಲೇಬೇಕು, ಇಲ್ಲದ್ರೆ ಜನ ನಮ್ಮನ್ನು ನಂಬುವುದಿಲ್ಲ ಅಂತೇಳಿ. ಅದೇ ರೀತಿ ವಿರೋಧ ಪಕ್ಷಗಳು, ಇಂಡಿಯಾ ಒಕ್ಕೂಟದ ಏನಿದೆ, ಆ ವಿರೋಧ ಪಕ್ಷಗಳು ಸಹ ಈಗ ಒತ್ತಡ ಇರುವುದು ಅದನ್ನೇ ಮಾಡಲೇಬೇಕು. ಆದರೆ ಸರ್ಕಾರವಾಗಿ ಏನು ಮಾಡಬೇಕು ಎನ್ನುವುದನ್ನು ಸರ್ಕಾರ ತೀರ್ಮಾನ ಮಾಡಬೇಕು. ಆದ್ದರಿಂದಾಗಿ ಅವರು ಸುರಿಗೆ ಅದರ ರೆಕ್ಕೆಗಳನ್ನು ಕಟ್ಟು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ನದಿ ನೀರು ಒಪ್ಪಂದವನ್ನು ರದ್ದು ಮಾಡುವುದು ಅತ್ಯಂತ ದೊಡ್ಡ ರಾಜತಾಂತ್ರಿಕ ನಡೆ. ನಿಮ್ಗೆ ಬಾಯಾರಿಕೆಗೆ ನೀರೇ ಕೊಡದಿದ್ರೆ ನೀವು ಅಲ್ಲೇ ಬಸವಳಿದುಕೊಂಡು ಹೋಗ್ತೀರಿ. ಅಂತ ಪ್ರಯತ್ನವನ್ನು ಸರ್ಕಾರ ಮಾಡಿರೋದು. ಎರಡನೇದು ಸಾರ್ಕ್ ವೀಸಾ ರದ್ದು ಮಾಡಿರೋದು. ಯಾರು ಬರುವಾಗಿಲ್ಲ ಅಂತ ಹೇಳಿ, ಬಂದವರು ಹೋಗ್ಬೇಕು. ಎರಡು ಭಾರತದ ಒಳಗಿದ್ದಂತ ಪಾಕ್ ರಾಯಭಾರಿ ಕಚೇರಿ ಅದನ್ನು ಮುಚ್ಚಲಾಯಿತು. ಅಲ್ಲಿ ರಾಜತಾಂತ್ರಿಕರಿದ್ದಾರೆ, ಅವರ ಸಿಬ್ಬಂದಿಗಳಿದ್ದಾರೆ, ಅವರನ್ನು ವಾಪಸ್ ಕಳಿಸ್ಕೊಳ್ಳಿ ಅಂತ ಹೇಳಿದ್ರೆ ಅವ್ರು ಇವತ್ತು ಹೋಗ್ತಾ ಇದ್ದಾರೆ. ಹೋಗುವಾಗಲೇ ಅವರು ಕೇಕ್ ಕಟ್ ಮಾಡ್ಕೊಂಡೆಲ್ಲ ಹೋಗಿದ್ದಾರೆ. ಯಾಕಂದ್ರೆ ಇನ್ನು ಭಾರತದೊಳಗೆ ಬರ್ಲಿಕ್ಕೆ ನಮಗೆ ಅವಕಾಶ ಸಿಗುವುದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗಿದೆ. ನೀವು ಅದನ್ನು ಯಾವುದೋ ಒಂದು ಮಾಧ್ಯಮದಲ್ಲಿ ಹೇಳ್ತಾ ಇದ್ರು, ಅವರು ಖುಷಿಯಲ್ಲಿ ಕೇಕ್ ಕಟ್ ಮಾಡಿಕೊಂಡು ಹೋದ್ರು ಅಂತೇಳಿ. ಅದಲ್ಲ, ಇದು ನಮ್ಮ ಅಂತಿಮ ಅಂತ. ಇನ್ನು ಭಾರತದೊಳಗೆ ಬರ್ಲಿಕ್ಕೆ ಆಗಲ್ಲ ಅಂತ ಪಾಕಿಸ್ತಾನದ ರಾಜತಾಂತ್ರಿಕರು ಬಂದು ಇಲ್ಲಿ ದೂತಾವಾಸವನ್ನು ನಿರ್ವಹಿಸಲಿಕ್ಕೆ ಆಗುವುದಿಲ್ಲ. ಇನ್ನು ಭಾರತ ಯಾವುದೇ ಕಾರಣಕ್ಕೂ ಅಂತ ಅದಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ಗೊತ್ತಿದ್ದೇ ಅವರು ಬ್ಯಾಗ್ ಪಾಕ್ ಮಾಡಿಕೊಂಡು ಹೋಗಿರುವುದು. ಅದೇ ರೀತಿ ಪಾಕಿಸ್ತಾನದಲ್ಲಿ ಇಸ್ಲಾಮಾಬಾದಿನಲ್ಲಿ ಸಹ ನಮ್ಮ ಎಂಬೆಸಿ ಇದೆ. ಆ ಎಂಬೆಸಿಯಲ್ಲಿರುವಂತಹ ಅಧಿಕಾರಿಗಳು ಸಹ ಭಾರತದೊಳಗೆ ಬರ್ತಾರೆ. ಅಂತ ಸಂದರ್ಭದಲ್ಲಿ ಎರಡೂ ದೇಶದ ಮಧ್ಯೆ ಇರುವಂತ ಏನು ವ್ಯವಹಾರಗಳಿವೆ ಅದು ಅಲ್ಲಿಗೆ ಸ್ಟಾಪ್ ಆಯ್ತು ಅಂತ ಲೆಕ್ಕ. ಇದು ಎರಡು ಮಹತ್ವದ ನಿರ್ಧಾರ. ಮತ್ತೆ ಬೇರೆ ಬೇರೆ ನಿರ್ಧಾರಗಳು ಇವೆ. ಅದೆಲ್ಲ ನಿರ್ಧಾರಗಳು ಏನನ್ನು ಸೂಚಿಸ್ತಂತ ಹೇಳಿದ್ರೆ, ಒಟ್ಟಾರೆಯಾಗಿ ಬಿಕಾರಿಯಾಗಿರುವಂತ ಪಾಕಿಸ್ತಾನವನ್ನು ಮತ್ತಷ್ಟು ಬಿಕಾರಿ ಮಾಡುವಂತ ಯತ್ನ.
ನೀವು ಪಾಕಿಸ್ತಾನಕ್ಕೆ ಯಾವುದೇ ದೇಶಗಳು ನೆರವು ಕೊಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಆದರೆ ಕೆಲವೊಂದು ದೇಶಗಳು ಅನಿವಾರ್ಯ ಕಾರಣಗಳಿಂದ ನೆರವು ಕೊಡ್ತದೆ. ವಿಶ್ವಸಂಸ್ಥೆಯ ಕೆಲವೊಂದು ನೀತಿ ನಿಯಮಾವಳಿಗಳಲ್ಲಿವೆ, ಆ ರೀತಿಯಾಗಿ ನೆರವು ಬರ್ತಾ ಇದೆ. ಈಗ ಇನ್ನು ಮುಂದಿನ ಭಾಗವಾಗಿ ಬರುವುದೇನಂದ್ರೆ ನಮ್ದು POK, ಪಾಕ್ ಆಕ್ಯುಪೈಡ್ ಕಾಶ್ಮೀರ್, ಅದು ಭಾರತದ ನೆಲ, ಆದರೆ ಅಲ್ಲಿ ಪಾಕಿಸ್ತಾನಿ ಅಲ್ಲಿ ಕಳೆದ ಬಾರಿ ಜನಮತ ಗಣನೆ ನಡಿಬೇಕು ಅಂತ ಆಯ್ತು. ಅಲ್ಲಿಯ ಜನರಲ್ಲಿ ಒಂದು ಜನಮತ ಗಣನೆ ನಡಿಬೇಕು, ನೀವು ಪಾಕಿಸ್ತಾನಕ್ಕೆ ಸೇರ್ಬೇಕಾ ಭಾರತಕ್ಕೆ ಸೇರ್ಬೇಕಾ ಅಂತೇಳಿ. ಅದಕ್ಕೆ ಪಾಕಿಸ್ತಾನ ಒಬ್ಜೆಕ್ಷನ್ ಹಾಕಿದೆ, ಅದನ್ನು ಮಾಡಬಾರದು ಅಂತ. ಯಾಕಂತ ಹೇಳಿದ್ರೆ ಅಲ್ಲಿರುವ ಜನಸಾಮಾನ್ಯರು, ಅಲ್ಲಿರುವ ನಾಗರಿಕರು ಇವತ್ತಿಗೂ ಭಾರತದೊಂದಿಗೆ ಬರಲು ಸಿದ್ಧರಿದ್ದಾರೆ. ಆದರೆ ಅದಕ್ಕೆ ಪಾಕಿಸ್ತಾನ ಒಪ್ತಾ ಇಲ್ಲ. ಅದರಿಂದಾಗಿ ಅಲ್ಲಿ ಜನಮತ ಗಣನೆ ಆದರೆ ಆ ಸಮಸ್ಯೆಯನ್ನು ಮುಗಿತದೆ. ಅದಕ್ಕೆ ಪಾಕಿಸ್ತಾನ ಒಪ್ತಾ ಇಲ್ಲ. ಓಕೆ, ನಾವಿವಾಗ ಮುಂದಿನ ಒಂದು ಸುದ್ದಿನ ನೋಡೋಣ. ಮುಂದಿನ ಸುದ್ದಿ ಅಂತ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೇನೆ ಭಾರತವನ್ನ ಪ್ರಚೋದಿಸಲು ಪಾಕ್ ಯತ್ನ ನಡೆಸ್ತಾ ಇದೆ. ಭಾರತ ಪಾಕಿಸ್ತಾನ ಸಂಬಂಧದಲ್ಲಿ ಸಣ್ಣ ಬಿರುಕು ಕೂಡ ಮೂಡಿದೆ. ಅತ್ಯಾಧುನಿಕ ಕ್ಷಿಪಣಿ ಪರೀಕ್ಷೆಗೆ ಪಾಕ್ ಸಿದ್ಧತೆ ನಡೆಸ್ತಾ ಇದೆ. ಏಪ್ರಿಲ್ 24-25ರಂದು ಪಾಕಿಸ್ತಾನ ಕ್ಷಿಪಣಿ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದೆ. ಭಾರತ ಪಾಕ್ ಸರ್ಕಾರದ ಎಕ್ಸ್ ಖಾತೆಗೆ ನಿರ್ಬಂಧ ಹೇರಿರೋದು, ಭಾರತದಲ್ಲಿ ನಿರ್ಬಂಧ ವಿಧಿಸಿದ ಕೇಂದ್ರ ಸರ್ಕಾರ, ಇದರ ಜೊತೆಗೆ ಯೋಧ ಹುತಾತ್ಮರಾಗಿದ್ದು. ಜಮ್ಮು ಕಾಶ್ಮೀರದ ಉಧಂಪುರ ಬಳಿ ಸೇನಾ ಕಾರ್ಯಾಚರಣೆ, ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆ, ಗಂಭೀರವಾಗಿ ಗಾಯಗೊಂಡಿದ್ದ ಯೋಧ ಹುತಾತ್ಮ. ಉಗ್ರರ ನಿಗ್ರಹಕ್ಕೆ ಜಮ್ಮು ಕಾಶ್ಮೀರದಲ್ಲಿ ಎನ್ಕೌಂಟರ್ ಆಗಿದೆ ಸರ್, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೋಡಿ, ಎರಡೂ ದೇಶಗಳ ಮಧ್ಯೆ ಈಗ ಕಾವೇರಿದ ಪರಿಸ್ಥಿತಿ ಇದೆ. ಹೌದು, ಯಾವಾಗ ಭಾರತ ನಮ್ಮ ಮೇಲೆ ದಾಳಿ ನಡೆಸ್ತದೆ ಎನ್ನುವ ನಿರೀಕ್ಷೆಯಲ್ಲಿ ಪಾಕಿಸ್ತಾನ ಇದೆ. ಪಾಕಿಸ್ತಾನ ಖಂಡಿತವಾಗಿ ಗೊತ್ತಿದೆ, ಭಾರತ ಯಾವುದಾದರೂ ರೀತಿಯಲ್ಲಿ ನಮ್ಮ ಮೇಲೆ ಮುಗಿ ಬೀಳ್ತದೆ, ಅದು ಅನಿವಾರ್ಯವೂ ಹೌದು. ಭಾರತದಂತಹ ದೇಶದಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಅದು ಸದ್ಯದ ಅನಿವಾರ್ಯತೆ. ಆದರೆ ಅದನ್ನು ಸಮರ್ಥವಾಗಿ ಎದುರಿಸಬೇಕಾದದ್ದು ಆ ದೇಶದ ಕರ್ತವ್ಯ. ಅದನ್ನು ಹೇಗೆ ಎದುರಿಸುವುದು ಅನ್ನೋದು ಅವರು ಆಲೋಚನೆ ಮಾಡ್ತಾರೆ. ಅದಕ್ಕೆ ಬೇಕಾಗಿ ಅವರು ಅಲ್ಲಿರುವಂಥ ಕ್ಷಿಪಣಿಯನ್ನು ಪರೀಕ್ಷೆ ಮಾಡುವ ಸಲುವಾಗಿ ಭಾರತವನ್ನು ಹೆದರಿಸುವ ಪ್ರಯತ್ನ ಮಾಡ್ತಾರೆ. ನಮ್ಮಲ್ಲಿಯೂ ಇದೆ ಒಂದು ಗೊಂಬೆ, ನಮ್ಮಲ್ಲಿಯೂ ಶಕ್ತಿ ಇದೆ ಎನ್ನುವುದನ್ನು ಅವರಿಗೆ ತೋರಿಸಬೇಕು ಮತ್ತು ಅವರ ಜನರಲ್ಲಿ ಅವರು ಧೈರ್ಯವನ್ನು ತುಂಬಬೇಕು. ಆ ರೀತಿಯಾಗಿ ಅವರು ಕ್ಷಿಪಣಿ ಪರೀಕ್ಷೆ ಮಾಡಿಡುದು. ಯಾಕಂದ್ರೆ ಅವ್ರದ್ದು ಅಣ್ವಸ್ತ್ರ ಇದೆ, ಪಾಕಿಸ್ತಾನದ ಹತ್ರ ಅಣ್ವಸ್ತ್ರಗಳಿವೆ. ಆದ್ರೆ ಅಣ್ವಸ್ತ್ರವನ್ನು ಬಳಸುವ ಹಾಗಿಲ್ಲ. ಅದಕ್ಕೆ ವಿಶ್ವಸಂಸ್ಥೆ ಎಲ್ಲ ನಿರ್ಬಂಧ ಇದೆ, ಅದನ್ನು ಬಳಸುವ ಹಾಗಿಲ್ಲ. ನಮ್ಮ ಹತ್ರ ಅಣ್ವಸ್ತ್ರ ಇದೆ, ನಾವು ಸಹ 2 ಸಾರಿ ಅಣ್ವಸ್ತ್ರವನ್ನು ಪರೀಕ್ಷೆ ಮಾಡಿದ್ದೇವೆ ಉಕ್ರೇನ್ನಲ್ಲಿ. ಆದ್ರಿಂದಾಗಿ 2 ಅಣ್ವಸ್ತ್ರ ಭರಿತ ರಾಷ್ಟ್ರಗಳೇ, ಅದಕ್ಕೆ ಅದನ್ನು ಬಳಸುವ ಹಾಗಿಲ್ಲ ಅಷ್ಟೇ. ಅದು ವಿನಾಶಕಾರಿ ಪರಿಣಾಮಗಳನ್ನು ಬೀರ್ತದೆ. ಅಮೆರಿಕ ಜಪಾನ್ನ ಮೇಲೆ ಹಾಕಿದಂತ ಇವತ್ತಿಗೂ ಹಿರೋಶಿಮಾ ಮತ್ತು ನಾಗಸಾಕಿಯಲ್ಲಿ ಜನರು ಪರಿತಪಿಸ್ತಾ ಇದ್ದಾರೆ. ಅಂತ ಪರಿಸ್ಥಿತಿಯಲ್ಲಿ ಇದೆ. ಅದರಿಂದ ಅಣ್ವಸ್ತ್ರವನ್ನು ಅದಕ್ಕೆ ಬೇಕಾಗಿ ಅವರು ಕ್ಷಿಪಣಿ ಪರೀಕ್ಷೆ ಮಾಡುವುದು. ನಮ್ಮಲ್ಲಿ ಕ್ಷಿಪಣಿಗಳು ರೆಡಿ ಇದೆ ಅಂತ. ಯಾಕಂದ್ರೆ ಮಿಲಿಟರಿ ವ್ಯವಸ್ಥೆಯಲ್ಲಿ ಭಾರತ ಪಾಕಿಸ್ತಾನಕ್ಕಿಂತ ಹೆಚ್ಚು ಪಾಲು ಎತ್ತರದಲ್ಲಿದೆ. ನಮ್ಮಲ್ಲಿ ಅತ್ಯಾಧುನಿಕವಾದಂಥ ಸಮರ ವಿಮಾನಗಳಿವೆ, ಕ್ಷಿಪಣಿಗಳಿವೆ, ಜಲಾಂತರ್ಗಾಮಿಗಳಿವೆ, ಎಲ್ಲವೂ ಇದೆ, ಇಲ್ಲಂತ ಏನಿಲ್ಲ. ಮೋದಿ ಸರ್ಕಾರ ಬಂದ ಮೇಲೆ ಅತ್ಯಂತ ಹೆಚ್ಚು ಒತ್ತು ಕೊಟ್ಟದ್ದೇ ರಕ್ಷಣಾ ಇಲಾಖೆಗೆ, ರಕ್ಷಣಾ ವ್ಯವಸ್ಥೆಗೆ. ಬೇರೆ ಬೇರೆ ದೇಶಗಳಿಂದ ನಾವು ರಕ್ಷಣಾ ಸಾಮಗ್ರಿಗಳನ್ನು ಆಮದು ಮಾಡಿಕೊಂಡಿದ್ದೀವಿ. ನಮ್ಮ ಸೈನ್ಯದ ಬಲವನ್ನು ಹೆಚ್ಚಿಸಿಕೊಂಡಿದ್ದೀವಿ. ಆದರೆ ಆ ಬಲವನ್ನು ಇನ್ನೊಬ್ಬರ ಮೇಲೆ ಪ್ರಯೋಗಿಸಲಿಕ್ಕೆ ಅಲ್ಲ, ನಮ್ಮ ರಕ್ಷಣೆಗಾಗಿ ನಾವು ಮಾಡಿಕೊಂಡಿರುವ. ಇಲ್ಲ ಇದ್ರೆ ಇಷ್ಟೊತ್ತಿಗೆ ನೀವು ಬಂಗಾಲದ ಪರಿಸ್ಥಿತಿ ಏನಾಗ್ತಿತ್ತು ಗೊತ್ತಿಲ್ಲ. ಆ ರೀತಿಯ ಪರಿಸ್ಥಿತಿ ಇದೆ. ನಾವು ಸೈನ್ಯವನ್ನು ಹೇಗೂ ಬೇಕಾದ್ರೂ ಉಪಯೋಗ ಮಾಡ್ಬೋದು, ಮಾಡಬಾರ್ದಂತೇನಿಲ್ಲ. ಆದರೆ ಅದಕ್ಕೂ ಒಂದು ಕ್ರಮಗಳಿರ್ತದೆ. ನೀವು ಈಗ ಯಾರಾದರೂ ಹೇಳ್ಬೋದು, ಆ 4 ಮಂದಿ ಉಗ್ರಗಾಮಿಗಳು ಪಹಲ್ಗಾಮ್ ವರೆಗೆ ಬಂದದ್ದು ಗೊತ್ತೇ ಆಗ್ಲಿಲ್ವಾ, ಇಂಟೆಲಿಜೆನ್ಸ್ ಇಲ್ವಾ ಅಂತೇಳಿ. ನೀವು ಮುಖ್ಯ ಗಡಿಯಲ್ಲಿ ಬರುವಾಗ ನಿಮಗೆ ಚೆಕಿಂಗ್ ಇರ್ತದೆ. ನೀವು ಕಳ್ಳದಾರಿಯಲ್ಲಿ ನುಸುಳಿಕೊಂಡು ಬರುವಾಗ ಚೆಕಿಂಗ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಬಂದವರು ನಾಗರಿಕ ಸಮಾಜದೊಟ್ಟಿಗೆ ಸೇರುವುದು. ನೀವು ಇಲ್ಲಿ ಸೇರಿದ ಮೇಲೆ ನೀವು
ಸಂಶಯ ಬಂದರೆ ನೀವು ಅವರಿಗೆ ಹೇಳಬೇಕು, ಇಂತಿಂತ ಅವರು ಬಂದಿದ್ದಾರೆ, ಇವರನ್ನು ಚೆಕ್ ಮಾಡಿ ಅಂತೇಳಿ. ಅದರಿಂದಾಗಿ ಈಗ ಬಾಂಗ್ಲಾದಿಂದ ನುಸುಳುಕೋರರಿದ್ದಾರೆ. ಈಗ ಬೇಕಾದರೂ ನಾವು ನಮ್ಮ ದೇಶದ ಒಳಗೆ 50 ಲಕ್ಷಕ್ಕಿಂತ ಹೆಚ್ಚು ಮಂದಿ ಅಕ್ರಮ ವಲಸಿಗರು ಬಾಂಗ್ಲಾದಿಂದ ಬಂದವರಿದ್ದಾರೆ. ನೀವು ನಾವು ಮಂಗಳೂರಲ್ಲೇ ಕೇಂದ್ರೀಕರಿಸಿಕೊಂಡು ನಾವು ಚೆಕ್ ಮಾಡಲಿಕ್ಕೆ ಹೇಳಿದರೆ, ಚೆಕ್ ಮಾಡಿದರೆ ಸರಿಸುಮಾರು ಒಂದು 2 ರಿಂದ 3 ಲಕ್ಷ ಜನ ಸಿಗುತ್ತಾರೆ. ಮಂಗಳೂರಲ್ಲೇ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಕೊಡಗಿನಲ್ಲಿ ಸಿಗ್ತಾರೆ, ನಿಮ್ಗೆ ಚಿಕ್ಕಮಂಗ್ಳೂರಲ್ಲಿ ಸಿಗುತ್ತೆ. ಈ ಕಾಫಿ ಎಸ್ಟೇಟ್ನಲ್ಲಿ ಎಲ್ಲ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರು ನಿಮ್ಗೆ 200 ರೂಪಾಯಿ 300 ರೂಪಾಯಿ ಕೂಲಿಗೆ ಈಗ ಕೆಲಸಗಾರರು ಸಿಗ್ತಾರಂತಾದ್ರೆ ಹಿಂದಿ ಮಾತಾಡುವವರು ಅವರು ಬಾಂಗ್ಲಾದೇಶಿಯರು ಒಂದು ಲೆಕ್ಕ. ಯಾಕಂದ್ರೆ ಅವರು ಕಳ್ಳದಾರಿಯಲ್ಲಿ ಬಂದವರು, ಕಳ್ಳದಾರಿಯಲ್ಲಿ ಬಂದಿದ್ದಾರೆ. ಅಲ್ಲಿ ಹೇಗೆ ಇದೆ ಅಂತ ಹೇಳಿದರೆ, ಬಾಂಗ್ಲಾ ಗಡಿಯಲ್ಲಿ ಇವರು ಹೇಳ್ತಾ ಇದ್ರು, ಆ ಬಾಂಗ್ಲಾ ಗಡಿ ಇದೆ ಅಲ್ಲ, ಗಡಿಯಲ್ಲಿ ನೀವು ವಿಮಾನದಲ್ಲಿ ಹೋಗೋದಾದ್ರೆ ನಿಮಗೆ ಪಾಸ್ಪೋರ್ಟು ವೀಸಾ ಎಲ್ಲ ಬೇಕು. ವಿಮಾನದಲ್ಲಿ ಹೋಗೋದು. ನೀವು ವಾಹನದಲ್ಲಿ ಹೋಗೋದಾದ್ರೆ ನಿಮ್ಗೆ ಚೆಕಿಂಗ್ ಇದೆ, ವೀಸಾ ಕೇಳ್ತಾರೆ, ಅದೆಲ್ಲ ಕೇಳ್ತಾರೆ. ನೀವು ಸೈಕಲಲ್ಲಿ ಹೋಗೋಗಿಲ್ಲ, ಸೈಕಲಲ್ಲಿ ಹೋಗೋದು. ಯಾಕಂದ್ರೆ ಗಡಿ ಒಪ್ಪಂದ ಆದಾಗ ಆ ಗಡಿಯ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಭಾರತದ ಕಡೆಗೆ, 5 ಕಿಲೋಮೀಟರ್ ವ್ಯಾಪ್ತಿ ಆಚೆ ಬಂಗಾಳದ ಪಶ್ಚಿಮ ಬಂಗಾಳದ ಕಡೆಗೆ ಅದೊಂದು ರಿಲ್ಯಾಕ್ಸೇಷನ್ ಇದೆ. ಯಾಕಂದ್ರೆ ಅಲ್ಲಿ ಅವರ ಸಂಬಂಧಿಕರು ಇಲ್ಲಿ ಇರ್ತಾರೆ, ಇಲ್ಲಿ ಅವರ ಸಂಬಂಧಿಕರು ಅಲ್ಲಿದ್ದಾರೆ. ಅವರ ಮಧ್ಯೆ ಒಂದು ಸಂವಹನಕ್ಕಾಗಿ ಅವರು ಆಚೆ ಈಚೆ ಹೋಗ್ಬೋದು, ನಡ್ಕೊಂಡು ಹೋಗ್ಬೋದು, ತಪ್ಪಿದ್ರೆ ಸೈಕಲಲ್ಲಿ ಆ ತರ. ಅವರಿಗೆ ಅವರನ್ನು ಯಾರು ಚೆಕ್ ಮಾಡೋದಿಲ್ಲ, ಸೈಕಲಲ್ಲಿ ಬಂದವರನ್ನು ಸೈಕಲಲ್ಲಿ ಬರ್ತಾರೆ. ಇಲ್ಲಿ ಸೈಕಲ್ ಅಲ್ಲಿ ಏನಾಗಿದೆ ಅಂತ, ಇಡೀ ಗಡಿಯಲ್ಲಿ ಅಲ್ಲಲ್ಲಿ ಸೈಕಲ್ ಶಾಪ್ಗಳಿವೆ. ಅಲ್ಲಿಂದ ಸೈಕಲ್ ಬಾಡಿಗೆ ತಗೊಳ್ಳೋದು, ಈಚೆ ಬರುವುದು, ಇಲ್ಲಿ ಇಡುವುದು, ಇವ ಈಚೆ ದೇಶದೊಳಗೆ ಬರುವುದು. ಆಯ್ತಾ? ಇಲ್ಲಿಂದ ವಾಪಸ್ ಆಚೆ ಹೋಗೋನು ಇಲ್ಲಿಂದ ಒಂದು ಸೈಕಲ್ ಇಟ್ಕೊಳ್ಳೋದು, ಆ ಸೈಕಲ್ ಆಚೆಕೊಂಡು ಹೋಗೋದು, ಆಚೆಗೆ ಹೋಗೋದು. ಈ ರೀತಿ ಒಂದು ವ್ಯವಸ್ಥೆ ಇದೆ. ಆ ರೀತಿ ಬರುವವರು ಎಲ್ಲ ಬಂದವರಿಗೆ ಅಲ್ಲಿ ಅವರಿಗೆ ಇದು ಆಧಾರ್ ಕಾರ್ಡ್ ಮಾಡಿಕೊಡೋದು, ಅವರಿಗೆ ರೇಷನ್ ಕಾರ್ಡ್ ಮಾಡಿಕೊಡೋದು, ಇಲ್ಲಿ ಒಂದು ಅಡ್ರೆಸ್ ಪ್ರೂಫ್ ಮಾಡಿಕೊಡೋದು. ನಿಮ್ಗೆ ಇಲ್ಲಿ ಅಡ್ರೆಸ್ ಪ್ರೂಫ್ ಮಾಡೋದು ಸಮಸ್ಯೆ ಅಲ್ಲ. ಹೌದು. ಯಾವ್ದಾದ್ರು ಒಂದು ಮನೆಯನ್ನು ಬಾಡಿಗೆ ಪಡೆದುಕೊಳ್ತೇವೆ, ಒಂದು ಬಾಡಿಗೆ ರೆಂಟ್ ಅಗ್ರಿಮೆಂಟ್ ಮಾಡಿ ಅಂತ ಹೇಳಿ ಯಾವ್ದಾದ್ರು ವಕೀಲನ ಹೋಗಿ 500 ರೂಪಾಯಿ ಕೊಟ್ಟರೆ ಅವನು ರೆಂಟ್ ಅಗ್ರಿಮೆಂಟ್ ಮಾಡಿ ಕೊಡ್ತಾನೆ. ಅದು ಒಂದು ನಿಮ್ಗೆ ಅಡ್ರೆಸ್ ಪ್ರೂಫ್ ಆಯ್ತು. ಆ ಅಡ್ರೆಸ್ ಪ್ರೂಫ್ ಇಟ್ಕೊಂಡು ಹೋಗಿ ನೀವು ಆಧಾರ್ ಕಾರ್ಡ್ ಮಾಡಬಹುದು. ಅದೇ ಅಡ್ರೆಸ್ ಪ್ರೂಫ್ ಇಟ್ಕೊಂಡು ಹೋಗಿ ನೀವು DL ಮಾಡಬಹುದು. ಈ ರೀತಿ ಎಲ್ಲ ವ್ಯವಸ್ಥೆಗಳಿವೆ ಇಲ್ಲಿ. ಆ ರೀತಿಯಾಗಿ ಈ ಅಕ್ರಮ ವಲಸಿಗರು ಇಲ್ಲಿ ಬಂದು ಸೇರಿಕೊಂಡಿದ್ದಾರೆ. ಅದರಲ್ಲಿ ಎಲ್ಲರೂ ಅವರು ಹೊಟ್ಟೆಪಾಡಿಗಾಗಿ ಬಂದವರು. ಅಂತ ಹೊಟ್ಟೆಪಾಡಿಗಾಗಿ ಬಂದವರನ್ನೇ ಬಳಸಿಕೊಂಡು ಇಲ್ಲಿ ಉಗ್ರಗಾಮಿ ಚಟುವಟಿಕೆಗಳನ್ನು ಉಗ್ರಗಾಮಿ ಚಟುವಟಿಕೆಗಳಿಂದ ಬಂದವರಿಗೆ ಬಂದಿದ್ದಾರೆ ಅಂತಂದ್ರೆ ಅವ್ರು ಒಳಗೆ ಬರುವುದು ಹೊಟ್ಟೆಪಾಡಿಗಾಗಿ. ಹೊಟ್ಟೆಪಾಡಿಗಾಗಿ ಬಂದವರನ್ನೇ ಬಳಸಿಕೊಂಡು ಅವರನ್ನು ಈ ಕೂಪಕ್ಕೆ ಸೇರಿಸ್ತಾ ಇದ್ದಾರೆ. ಆ ರೀತಿಯಾಗಿದೆ. ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ ನಡೀತದೆ ಇವತ್ತು ನಾಳೆ. ಯಾಕಂದ್ರೆ ಹೇಳಿದ್ರೆ ಈ ಹಿಂದೆ ಉರಿ ದಾಳಿ ಆಗಿರ್ಬೋದು, ಬಾಲ್ಕೋಟ್ ದಾಳಿ ಆಗಿರ್ಬೋದು, ಪುಲ್ವಾಮಾ ದಾಳಿ ಆಗಿರ್ಬೋದು, ಆ ಸಂದರ್ಭದಲ್ಲೆಲ್ಲ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ಎಲ್ಲ ಆದದ್ದು 10-15 ದಿವಸಗಳ ನಂತರವೇ. ಈ ದಿವಸ ಆಗಿದೆ ಇದೇನು ಹಳ್ಳಿಗಳ ಮಧ್ಯೆ ನಡೆಯುವ ಸವರ್ಣೀಯರ ದಲಿತರ ಗಲಾಟೆ ಅಲ್ಲ, ಇದು 2 ದೇಶಗಳ ಮಧ್ಯೆ ನಡೆಯುವಂತ ಒಂದು ಯುದ್ಧ. ಅದರ ಪರಿಣಾಮ ಅತ್ಯಂತ ಭೀಕರವಾಗಿರ್ತದೆ. ಅದರಿಂದ ಅದು ಇವತ್ತೇ ಆಗಬೇಕು, ಇವತ್ತೇ ತುಡಿತ ಇದೆ, ರಕ್ತ ಕುದೀತದೆ, ಎಲ್ಲವೂ ಇದೆ. ಇಷ್ಟು ಬಲಿಷ್ಠ ರಾಷ್ಟ್ರವಾಗಿ ಭಾರತಕ್ಕೆ ಅದು ಸಾಧ್ಯ ಆಗೋದಿಲ್ವಾ ಅಂತ ಹೇಳಿ. ಸಾಧ್ಯತೆ ಇದೆ, ಬಲಿಷ್ಠ ದೇಶ ಇದೆ, ಬಲಿಷ್ಠ ನಾಯಕತ್ವ ಇದೆ, ಎಲ್ಲವೂ ಇದೆ. ಅಂಥದ್ರಲ್ಲಿ ಅದು ಇನ್ನೊಂದು ದೇಶದ ಒಂದಿಗೆ ಮಾಡುವಂಥ ಹೋರಾಟ. ಇದು ಉಗ್ರಗಾಮಿಗಳ ಒಂದು ಸಂಘಟನೆ ಮೇಲೆ ನಡೆಯುವಂಥದ್ದು. ನಾವು ಭಾರತದ ಸೇನೆ ಹೋಗಿ ಶ್ರೀಲಂಕಾದಲ್ಲಿ LTTಯನ್ನು ಬಗ್ಗುಬಡಿಲಿಲ್ವಾ? ಬಗ್ಗುಬಡ್ಲಿಕ್ಕೆ ಹೋಗಿದೆ, ಹೌದಾ ಅಲ್ವಾ? ಬಗ್ಗುಬಡ್ದಿದೆ. ಆದರೆ ಅದು ಒಂದು ಕೂಟ LTT. ಆ ಕಾರಣಕ್ಕಾಗಿ ನಾವು ನಮ್ಮ ಮಾಜಿ ಪ್ರಧಾನಿಯನ್ನು ಕಳ್ಕೊಳ್ಬೇಕಾಯ್ತು, ಅದು ಪ್ರಶ್ನೆ ಬೇರೆ. ಮಾಡಿದ್ದೇವೆ. ಇದೇ ಪರಿಸ್ಥಿತಿ 84ರಲ್ಲಿ ಪಂಜಾಬಲ್ಲೂ ಇತ್ತು. ಅದು ಈ ಪಂಜಾಬ್ ಸಹ ಪಾಕಿಸ್ತಾನ ಗಡಿಗೆ ಹೊಂದಿಕೊಂಡದಂತೆ. ಆಯ್ತಾ? ನಮ್ಮ ಭಾರತೀಯ ಸೈನ್ಯದಲ್ಲಿ ಸಿಖ್ ರೆಜಿಮೆಂಟ್ ಅಂತ ಇದೆ, ಗೊತ್ತಾ? ಸಿಕ್ಕರೇ ಇರೋದು ರೆಜಿಮೆಂಟ್ ಅಲ್ಲಿ. ಕೂರ್ಗ್ ರೆಜಿಮೆಂಟ್ ಇದೆ, ಇಷ್ಟು ಚಿಕ್ಕ ಜಿಲ್ಲೆ
ಕೂರ್ಗ್ ರೆಜಿಮೆಂಟ್ ಇದೆ ಭಾರತೀಯ ಸೈನ್ಯದಲ್ಲಿ, ಓಕೆ. ಆಯ್ತಾ. ಅದರಿಂದಾಗಿ ಅಂತ ಪಂಜಾಬಿನಲ್ಲಿ ಉಗ್ರಗಾಮಿ ಚಟುವಟಿಕೆಗಳು ಜಾಸ್ತಿ ಆದಾಗ ಅಲ್ಲಿನ ಸ್ವರ್ಣ ಮಂದಿರಕ್ಕೆ ಸೈನ್ಯವನ್ನು ನುಗ್ಗಿಸಿದ್ರು ಇಂದಿರಾ ಗಾಂಧಿ. ಮಿಂದ್ರಮಾಲೆ ಅಂತ ಒಬ್ಬ ಸಿಖ್ಖರ ಗುರು, ಅವನನ್ನು ನೀವು ಬಾಕಿಯವರು ಭಯೋತ್ಪಾದಕ ಅಂತ ಹೇಳಿದ್ರೆ ಸಿಖ್ಖರ ಗುರು ಅಂತ ನಂಬಿದ್ದಾರೆ. ಅವ ಸ್ವರ್ಣ ಮಂದಿರದ ಒಳಗೆ ಆಶ್ರಯ ಪಡ್ಕೊಂಡಿದ್ದ. ಅಂತವನನ್ನು ಹೊಡಿಬೇಕಾದ್ರೆ ಆಪರೇಷನ್ ಬ್ಲೂ ಸ್ಟಾರ್ ಅಂತ ಒಂದು ಕಾರ್ಯಾಚರಣೆ ಮಾಡಿ ಅಲ್ಲಿ ಹೊಡೆದಾಕಿದ್ದು. ಆ ಪರಿಣಾಮವಾಗಿ ಇಂದಿರಾ ಗಾಂಧಿಯನ್ನು ಅವರ ಅಂಗರಕ್ಷಕರು ಕೊಲೆ ಮಾಡಿರೋದು. ಯಾಕಂದ್ರೆ ನಮ್ಮ ಧಾರ್ಮಿಕ ಭಾವನೆಗೆ ಏಟು ಬಿತ್ತು ಅಂತ ಹೇಳಿ. ಆ ಸಂದರ್ಭದಲ್ಲಿ ರಾಷ್ಟ್ರಪತಿ ಆಗಿದ್ದ ಜ್ಞಾನಿ ಜೈಲ್ ಸಿಂಗ್ ಅವರು ಪ್ರಾಯಶ್ಚಿತ್ತಕ್ಕಾಗಿ ಅದೇ ಮಂದಿರದ ಎದುರು ಒಂದು ದಿನ ಭಕ್ತರ ಬೂಟ್ ಪಾಲಿಶ್ ಮಾಡಿದರು. ಅದು ಅವರ ಧಾರ್ಮಿಕ ಆಚರಣೆಗಳಲ್ಲಿ ಒಂದು. ತಪ್ಪು ಮಾಡಿದ್ದನ್ನು ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದು. ಸ್ವತಃ ರಾಷ್ಟ್ರಪತಿ ಅವರು ಆಪರೇಷನ್ ಬ್ಲೂ ಸ್ಟಾರ್ ಕಾರ್ಯಾಚರಣೆ ನಡೆದಾಗ ಜ್ಞಾನಿ ಜೈಲ್ ಸಿಂಗ್ ರಾಷ್ಟ್ರಪತಿ ಆಗಿದ್ದರು. ಅದಕ್ಕಾಗಿ ಅವರು ರಾಷ್ಟ್ರಪತಿ ಪದವಿಯ ನಂತರ ಪ್ರಾಯಶ್ಚಿತ್ತಕ್ಕಾಗಿ ಒಂದು ದಿವಸ ಅಲ್ಲಿ ಭಕ್ತರ ಬೂಟ್ ಪಾಲಿಶ್ ಮಾಡಿದ್ರು. ಇಂಥ ಘಟನೆಗಳಾಗಿದೆ. ಅದೆಲ್ಲ ಧಾರ್ಮಿಕ ವಿಚಾರಗಳು ಬಂದಾಗ ಇದು ಸಹ ಅಷ್ಟೇ ನೋಡಿ, ಇದು ಸಹ ಭಾರಿ ಸೂಕ್ಷ್ಮ ವಿಚಾರ. ನೀವು ಅಷ್ಟು ಸುಲಭ ಇಲ್ಲ ಪಾಕಿಸ್ತಾನವನ್ನು ಹೊಡೆಯುವಂಥದ್ದು. ಯಾಕಂದ್ರೆ ಇಲ್ಲಿ 18% ಮಂದಿ ಮುಸ್ಲಿಮರಿದ್ದಾರೆ. ಪಾಕಿಸ್ತಾನ ಮುಸ್ಲಿಂ ರಾಷ್ಟ್ರ, ಭಾರತ ಜಾತ್ಯತೀತ ರಾಷ್ಟ್ರ. 18% ಮುಸ್ಲಿಮರಿದ್ದಾರೆ ಇಲ್ಲಿ. ಇವತ್ತು ಪರಿಸ್ಥಿತಿಯ ಒತ್ತಡದಿಂದಾಗಿ ಮುಸ್ಲಿಮರು ಸಹ ಭಾರತದೊಟ್ಟಿಗೆ ನಿಲ್ತಾರೆ, ಇಲ್ಲ ಅಂತಲ್ಲ, ಇದು ಜಾತ್ಯತೀತ ರಾಷ್ಟ್ರದಲ್ಲಿ. ಆದರೆ ಪಾಕಿಸ್ತಾನದೊಟ್ಟಿಗೆ ಯುದ್ಧ ಮಾಡುವಂತ ಸಂದರ್ಭ ಬಂದರೆ ಇಲ್ಲೇ ಮುಸ್ಲಿಮರು ಭಾರತದ ವಿರುದ್ಧ ನಿಂತರೂ ನಿಲ್ಲಬಹುದು ಎನ್ನುವಂತ ಸಂಶಯ ಸರ್ಕಾರಕ್ಕೆ ಇದ್ದೇ ಇರ್ತದೆ. ಸರ್ಕಾರಕ್ಕೆ ಆದ್ದರಿಂದ ನಾವು ಅದನ್ನು ಜಾಗೃತರಾಗಿರಬೇಕು. ಯುದ್ಧ ಮಾಡೋದು ಸುಲಭ, ಅದರ ಪರಿಣಾಮವನ್ನು ಎದುರಿಸುವುದು ತುಂಬಾ ಕಷ್ಟ. ಓಕೆ, ಇವಾಗ ಮುಂದಿನದ್ದು ಏನಂತ ಅಂದ್ರೆ ಶ್ರೀನಗರದಿಂದ ಒಟ್ಟು 178 ಕನ್ನಡಿಗರು ವಾಪಸ್ ಆಗಿರೋದು. ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ ವಿಮಾನ ದೇವನಹಳ್ಳಿ ಬಳಿಯ ಕೆಂಪೇಗೌಡ ಏರ್ಪೋರ್ಟ್. ಇಂಡಿಗೋ ವಿಮಾನದಲ್ಲಿ ಆಗಮಿಸಿದ 178 ಕನ್ನಡಿಗರು. ನೋಡಿ, ಶ್ರೀನಗರ ಅಂದ ಕಾಶ್ಮೀರ ಅಂದ ಕೂಡಲೇ ಅದು ಭೂಲೋಕದ ಸ್ವರ್ಗ. ಸಾಮಾನ್ಯವಾಗಿ ಈ ವಾತಾವರಣದಲ್ಲಿ ಅಲ್ಲಿ ಅತ್ಯಂತ ಕೂಲ್ ಇರ್ತದೆ. ಅದು ಅಲ್ಲಿ ಪ್ರವಾಸೋದ್ಯಮ ಸಿಗುರುವುದೇ ಈ ಸಂದರ್ಭದಲ್ಲಿ. ನಮ್ಮ ರಾಜ್ಯದಲ್ಲಿ ಹಲವಾರು ಟೂರ್ ಅರೇಂಜ್ ಮಾಡುವಂಥ ಸಂಸ್ಥೆಗಳಿವೆ. ಈಗ ಮಂಗಳೂರಲ್ಲಿ ಇದೆ, ಬೇರೆ ಬೇರೆ ಕಡೆಗಳಲ್ಲಿ ಇದೆ. ನೀವು ಟ್ರೈನಲ್ಲಿ ಕರ್ಕೊಂಡು ಹೋಗುವವರು ಇದ್ದಾರೆ, ಫ್ಲೈಟಲ್ಲಿ ಕರ್ಕೊಂಡು ಹೋಗುವವರು ಇದ್ದಾರೆ. ಪ್ಯಾಕೇಜ್ಗಳಿವೆ, 40,000 ರೂಪಾಯಿ ಪ್ಯಾಕೇಜ್ ಇದೆ, ಅದು ಕಾಶ್ಮೀರ ಪ್ಯಾಕೇಜ್. ಈ ರೀತಿಯ ಪ್ಯಾಕೇಜ್ಗಳು ಆ ರೀತಿಯಾಗಿ ಹೋಗ್ತಾರೆ. ಒಂದು ವಾರದ ಟೂರು, 15 ದಿವಸದ ಟೂರು, ಈ ರೀತಿಯಾಗಿ ಹೋಗ್ತಾರೆ. ಫ್ಲೈಟಲ್ಲಿ ಹೋಗುವವರು ಇದ್ದಾರೆ. ಹಾಗೆ ಹೋದಂತಹ ಸುಮಾರು 700-800 ಮಂದಿ ಶ್ರೀನಗರದಲ್ಲಿ ಇದ್ದಾರೆ. ಅದರಲ್ಲಿ 175 ಮಂದಿಯನ್ನ ಈಗ ಸಚಿವ ಸಂತೋಷ್ ಲಾಡ್ ಅವರು ಅಲ್ಲಿ ಐಡೆಂಟಿಫೈ ಮಾಡಿ ಅವರನ್ನೆಲ್ಲ ಮಾಡಿ ಕರ್ತಂದಿದ್ದಾರೆ. ಯಾಕಂದ್ರೆ ಅವರೆಲ್ಲ ವಾಪಸ್ ಬರುವವರೇ, ಅವರೆಲ್ಲ ವಾಪಸ್ಸು ಬರುವವರೇ. ಈ ಎಲ್ಲಿ ದುರ್ಘಟನೆ ನಡೆಯಿತು ಆ ಪ್ರದೇಶದಿಂದಲೇ ಕರ್ಕೊಂಡು ಬಂದದಲ್ಲ. ಶ್ರೀನಗರದ ಬೇರೆ ಬೇರೆ ಕಡೆಗಳಲ್ಲಿ ಇದ್ದಂತಹ ಪ್ಯಾಸೆಂಜರ್ಸ್ ಯಾರಿದ್ದಾರೆ, ಪ್ರವಾಸಿಗರು ಯಾರಿದ್ದಾರೆ, ಅವ್ರನ್ನೆಲ್ಲ ಅವರು ಐಡೆಂಟಿಫೈ ಮಾಡಿ ಯಾರೆಲ್ಲ ಬರ್ಲಿಕ್ಕಿದ್ದಾರೆ, ಬರುವವರೇ ಅವರು, ಅಂಥವರೆಲ್ಲ ಕರ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಅಂತ ಸಂದರ್ಭದಲ್ಲಿ ಈ ಟೂರ್ ಅರೇಂಜ್ ಮಾಡುವಂತ ಸಂಸ್ಥೆಗಳಿವೆ ಅಲ್ಲ, ದೊಡ್ಡ ದೊಡ್ಡ ಸಂಸ್ಥೆಗಳಾದ್ರೆ ವ್ಯವಸ್ಥೆಗಳನ್ನು ಮಾಡ್ತವೆ. ಚಿಕ್ಕ ಚಿಕ್ಕ ಸಂಸ್ಥೆಗಳಿಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರಿಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಫ್ಲೈಟ್ ಕ್ಯಾನ್ಸಲ್ ಆಯ್ತು, ನೀವು ಇನ್ನೊಂದು ಫ್ಲೈಟ್ ಅನ್ನು ಎಂಗೇಜ್ ಮಾಡಬೇಕು, ಇನ್ನೊಂದು ಫ್ಲೈಟ್ ಅನ್ನು ಇದು ಮಾಡಬೇಕು, ಸಾಧ್ಯನೇ ಆಗೋದಿಲ್ಲ. ಆಯ್ತಾ, ಏನೋ ಚಾರ್ಟರ್ ಫ್ಲೈಟ್ ಬುಕ್ ಮಾಡಬೇಕು, ಈ ರೀತಿಯಾಗಿ ಮಾಡಬೇಕು. ಅದು ಸಣ್ಣ ಮಟ್ಟದ ಸಂಸ್ಥೆಗಳಿಗೆ ಸಾಧ್ಯ ಆಗುದಿಲ್ಲ. ದೊಡ್ಡ ಮಟ್ಟದ ಸಂಸ್ಥೆಗಳು ಸಾಧ್ಯ ಮಾಡ್ತವೆ. ಈಗ ನಿರ್ಮಲಾ ಟ್ರಾವೆಲ್ಸ್ ಇರ್ಬೋದು, ಬೇರೆ ಬೇರೆ ಟ್ರಾವೆಲ್ಸ್ಗಳಲ್ಲಿದೆ, ಅಂತ ಸಂಸ್ಥೆಗಳು ಮಾಡ್ತದೆ. ಯಾಕಂದ್ರೆ ಲಾಸ್ ಆದ್ರೂ ತೊಂದರೆ ಇಲ್ಲ, ನಮ್ಮ ಸಂಸ್ಥೆಯ ಮರ್ಯಾದೆ ಉಳಿಬೇಕು ಅಂತ ಸಂಸ್ಥೆಗಳು ಮಾಡ್ತದೆ. ಆದ್ರೆ ಇಲ್ಲಿ ಅಂತ ಈ ಚಿಕ್ಕ ಪುಟ್ಟ ಟೂರ್ ಅರೇಂಜರ್ಸ್ಗಳು ಯಾರೆಲ್ಲ ಹೋಗಿದಾರ ಅವರಲ್ಲಿ ಕೈಕಾಲು ಬಿಟ್ರು ಈ ಘಟನೆ ಆದ ಕೂಡಲೇ ವಾಪಸ್ ಹೇಗೆ ಹೋಗೋದು ಅಂತ. ಅಂತವರಿಗೆ ಸರ್ಕಾರ ವ್ಯವಸ್ಥೆ ಮಾಡಿದೆ. ಸಂತೋಷ್ ಲಾಡ್ ಅವರು ಕರ್ಕೊಂಡು ಬಂದಿದ್ದಾರೆ. ಇವತ್ತು ಬೆಳಿಗ್ಗೆ ಇಲ್ಲಿಗೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ಯಾಕಂತ ಹೇಳಿದ್ರೆ ಅದು ಸರ್ಕಾರದ ಜವಾಬ್ದಾರಿ.
ಸರ್ಕಾರ ಮಾಡಿರೋದು ಅದು ಜವಾಬ್ದಾರಿ. ಇಂತಹ ಅನಿವಾರ್ಯ ಸಂದರ್ಭದಲ್ಲಿ ಸರ್ಕಾರ ನಮ್ಮ ಪ್ರಜೆಗಳ ರಕ್ಷಣೆಗೆ ನಿಲ್ಲಲೇಬೇಕು. ಅದು ಸಿದ್ದರಾಮಯ್ಯ ಸರ್ಕಾರ ಅಂತಲ್ಲ, ಯಾರ ಸರ್ಕಾರ ಆದ್ರೂ ನಿಲ್ಲಲೇಬೇಕು. ಯಾವ ಸರ್ಕಾರ ಆದ್ರೂ ಮಾಡಲೇಬೇಕು. ಒಬ್ಬ ಚೇತನ್ ಅಂತ ಹೇಳಿ IPS ಅಧಿಕಾರಿಯನ್ನು ನಿನ್ನೆ ಇಮಿಡಿಯೇಟ್ ಆಗಿ ಅಲ್ಲಿಗೆ ಶ್ರೀನಗರಕ್ಕೆ ಕಳಿಸಲಾಗಿತ್ತು. ಅವ್ರನ್ನೆಲ್ಲ ಸಂಪರ್ಕ ಮಾಡಿ, IPS ಅಧಿಕಾರಿ ಅಂತ ಹೇಳಿದ್ರೆ ಅಲ್ಲಿನ ಅಧಿಕಾರಿಗಳನ್ನು ಸಂಪರ್ಕ ಮಾಡಲಿಕ್ಕೆ ಸುಲಭ ಆಗುತ್ತೆ. ಅಂಥವರೆಲ್ಲ ಸಂಪರ್ಕ ಮಾಡಿ ಅವರನ್ನೆಲ್ಲರ ಗಿಡ್ರೆಸ್ಸು ಅವ್ರು ಎಲ್ಲಿ ಉಳ್ಕೊಂಡಿದ್ದಾರೆ, ಅವರ ಫೋನ್ ನಂಬರು ಎಲ್ಲವನ್ನು ಕ್ರೋಢೀಕರಿಸಿಕೊಂಡು ಅಂಥವರನ್ನು ಒಂದು ಕಡೆಯಲ್ಲಿ ಒಟ್ಟು ಸೇರಿಸಿ ಬಂದಿದ್ದಾರೆ. ಮತ್ತು ಅಲ್ಲಿ ಯಾರಿಗೆಲ್ಲ ಗಾಯಗಳಾಗಿದೆ ಮೊನ್ನೆ ಗಲಾಟೆಯಲ್ಲಿ, ಯಾರೆಲ್ಲ ಯಾವ್ಯಾವ ಹಾಸ್ಪಿಟಲಲ್ಲಿ ಇದ್ದಾರೆ ಅವರಲ್ಲಿಗೆ ಹೋಗಿ ಮಾತಾಡಿಸ್ಕೊಂಡು ಎಲ್ಲ ಬಂದಿದ್ದಾರೆ. ಯಾಕಂದ್ರೆ ಇನ್ನು ಅವರನ್ನು ಅಲ್ಲಿಂದ ಯಾರು ಲಿಫ್ಟ್ ಮಾಡಿದ್ರೆ ಅವರನ್ನು ಸಹ ಲಿಫ್ಟ್ ಮಾಡ್ಕೊಂಡು ಬರ್ತಾರೆ. ಕೇವಲ ಇನ್ನು 175 ಮಂದಿ ಮಾತ್ರ ಬಂದಿದ್ದಾರೆ, ಇನ್ನೂ ಅಷ್ಟೇ ಬಂದಿದ್ದಾರೆ, ಬರ್ಲಿಕ್ಕಿದ್ದಾರೆ. ಅವರಿಗೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಈಗ ಅವರಿಗೆಲ್ಲ ಅಲ್ಲಿಂದ ಡೆಲ್ಲಿಗೆ ಬಂದ್ರೆ ನಿಮ್ಮ ಡೆಲ್ಲಿಯಿಂದ ಸೀದಾ ಬರ್ಲಿಕ್ಕೆ ಆಗತ್ತೆ. ಈಗ ಶ್ರೀನಗರದಿಂದ ಮಾತ್ರ ಇಲ್ಲಿಗೆ ಬರ್ಲಿಕ್ಕೆ ವ್ಯವಸ್ಥೆಗಳು ಕಡಿಮೆ ಆಗ್ತಾ ಇಲ್ಲ, ಬೇರೆ ವ್ಯವಸ್ಥೆ ಅಲ್ಲಿಂದ ಡೆಲ್ಲಿಗೆ ಬಂದ್ರು ಸಾಕು. ಅವ್ರಿಗೆ ಡೆಲ್ಲಿಗೆ ಟ್ರೈನ್ ವ್ಯವಸ್ಥೆ ಆದ್ರೆ ಅವ್ರು ಡೆಲ್ಲಿಗೆ ಬರ್ತಾರೆ. ಈ ರೀತಿಯ ವ್ಯವಸ್ಥೆಗಳಾಗತ್ತೆ. ಅದರಿಂದಾಗಿ ಸರ್ಕಾರ ಮಾಡಿರೋದು ಅದರ ಜವಾಬ್ದಾರಿ. ಯಾಕಂದ್ರೆ ಯಾವುದೇ ಪ್ರಾಕೃತಿಕ ವಿಕೋಪಗಳು ಸಂಭವಿಸಿದಂತ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ಕ್ರಮ ತಗೊಳ್ತದ, ಇಂತಹ ಸಂದರ್ಭದಲ್ಲಿ ಅಂಥದ್ದೇ ಕ್ರಮ ಕೈಗೊಳ್ಳಬೇಕು. ಅದನ್ನು ಸರ್ಕಾರ ಸಮರ್ಥವಾಗಿ ನಿಭಾಯಿಸಿದೆ. ಸರ್, ಇವಾಗ ಯೋಧರಾದದ್ದು ಹುತಾತ್ಮ ಅದರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಇಂಥ ಒಂದು ಘಟನೆ ಆದ ಕೂಡಲೇ ನಿಮಗೆ ರಕ್ಷಣಾ ಪಡೆಗಳು ಅಂದ್ರೆ ಸೈನ್ಯ ಆಗಿರ್ಬೋದು, CRPF ಆಗಿರ್ಬೋದು, BSF ಆಗಿರ್ಬೋದು, ಎಲ್ಲರೂ ಅಲರ್ಟ್ ಆಗ್ತಾರೆ. ಯಾಕಂದ್ರೆ ಉಗ್ರಗಾಮಿಗಳು ಒಳಗೆ ಬಂದಿದ್ದಾರೆ ಅಂತ ಕನ್ಫರ್ಮ್ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಕಾರ್ಯಾಚರಣೆ ನಡೆಸುವಂಥದ್ದು. ಅಲ್ಲಿ ನಿಮ್ಗೆ ಕೇವಲ ಪೇಟೆ ಅಲ್ಲ, ಅದಕ್ಕಿಂತ ಜಾಸ್ತಿ ಗುಡ್ಡಗಾಡು ಪ್ರದೇಶಗಳಿವೆ, ನಿಮಗೆ ಸರೋವರಗಳಿವೆ, ಸುತ್ತ ಗುಡ್ಡಗಾಡು ಪ್ರದೇಶಗಳಿವೆ, ಅಲ್ಲಿ ಅವಿತುಕೊಳ್ಳುವಂತ ವ್ಯವಸ್ಥೆಗಳಿವೆ. ಅಂತ ಅವಿತುಕೊಳ್ಳುವಂತ ವ್ಯವಸ್ಥೆಗಳಲ್ಲಿ ಉಗ್ರಗಾಮಿಗಳು ಶೆಲ್ಟರ್ ತಗೊಂಡಿದ್ದಾರೆ. ಅಂತವರನ್ನ ಹೊಡೆದಾಕಬೇಕು, ಅಂತವರನ್ನು ಹಿಮ್ಮೆಟ್ಟಿಸಬೇಕು ಎನ್ನುವುದು ಖಚಿತ. ಅದಕ್ಕಾಗಿ ಹೋರಾಟಗಳು ಕಾರ್ಯಾಚರಣೆ ನಡೀತದೆ. ಈಗ ಏನಾಗಿದೆ ಅಂದ್ರೆ ಅಲ್ಲಿ BSF, CRPF, ಸೇನೆ, ಸ್ಥಳೀಯ ಪೊಲೀಸು ಎಲ್ಲರೂ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಅಲ್ಲಿ ಉಗ್ರಗಾಮಿಗಳು ಬಂದು ಯಾರ್ಯಾರ ಮನೆಯಲ್ಲಿ ಕೂತಿದ್ದಾರೆ ಅಂತ ಗೊತ್ತಿಲ್ಲ. ಉಗ್ರಗಾಮಿಗಳು ಅಂತ ಹೇಳಿ ಯಾರನ್ನು ನಾವು ಐಡೆಂಟಿಫೈ ಮಾಡ್ತೇವೆ, ಅವರು ಬಂದು ಯಾರ್ಯಾರ ಮನೆಯಲ್ಲಿ ಕೂತಿದ್ದಾರೆ ಅಂತ ಐಡೆಂಟಿಫೈ ಇಲ್ಲ. ನೀವು ಅವ್ರನ್ನ ಐಡೆಂಟಿಫೈ ಮಾಡಬೇಕು. ಇದು ಅವ್ರ ಮನೆಯವರ, ಅಲ್ಲ ಮನೆಗೆ ಬಂದು ಕೂತವರ, ಇವರು ಎಷ್ಟು ಸಮಯದಿಂದ ಬಂದಿದ್ದಾರೆ, ಅವರ ಕಾರ್ಯಚಟುವಟಿಕೆಗಳೇನು, ಇದನ್ನು ಎಲ್ಲವನ್ನು ಇಟ್ಟುಕೊಂಡು ಕಾರ್ಯಾಚರಣೆ ಮಾಡಬೇಕು. ಈಗ ಮಾಡ್ತಿರುವಂತ ಕಾರ್ಯಾಚರಣೆ ಅದು. ಅಲ್ಲಿಯ ಒಳಗೆ ಬಂದು ಸೇರಿದವರು ಎಷ್ಟು ಮಂದಿ ಇದ್ದಾರೆ ಅಂತ ಹೇಳಿ, ಮತ್ತೆ ಹೊರಗೆ ಕಾಯ್ತಾ ಇರುವವರು ಯಾರಿದ್ದಾರೆ ಅಂತ, ಒಳಗೆ ಬರ್ಲಿಕ್ಕೆ ಅವಕಾಶಗಳು ಸಿಗಬೇಕು. ಬಂದ ಮೇಲೆ ಒಂದು ಗಂಟೆಯಲ್ಲಿ ಸ್ಟೇ ಆಗ್ಬೇಕಲ್ಲ. ಈಗ ಮಂಗಳೂರಿನ ಒಳಗೆ ಬಂತು ಅಂತ ಇಟ್ಕೊಳ್ಳಿ, ನೀವು ಅಡ್ಡಿಯಾರ್ ದಾಟಿ ಬಂದ ಮೇಲೆ ಮಂಗಳೂರಲ್ಲಿ ಇಲ್ಲಿ ಉಳ್ಕೊಳ್ಳೋದು ಅಂತ ಆಗ್ಬೇಕಲ್ಲ. ಈಗ ಉಳ್ಕೊಳ್ಳಿಕ್ಕೆ ಇಲ್ಲಿ ಒಂದು ವ್ಯವಸ್ಥೆ ಆದ್ರೆ ಅಡ್ಡಿಯಾರಿಂದ ಸೇರ್ತಾನೆ, ಇಲ್ಲಾಂದ್ರೆ ಅಡ್ಡಿಯಲ್ಲೇ ಇರ್ತಾನೆ, ಸಾಮಾನ್ಯವಾಗಿ ಹೇಳಿದ್ದು. ಹಾಗೆ ಒಳಗೆ ಬಂದು ಉಳ್ಕೊಂಡವರು ಯಾರಂತ ಹುಡ್ಕೋಬೇಕು, ಮತ್ತೆ ಬರುವವರಿಗೆ ಇಲ್ಲಿ ಅವಕಾಶ ಕೊಡುವವರು ಯಾರಂತ ಹುಡ್ಕೋಬೇಕು. ಈಗ ಮೊನ್ನೆ ಘಟನೆಯಲ್ಲಿ ಅಲ್ಲಿ ಒಬ್ರು ಕುದುರೆ ಸವಾರರೊಬ್ರು ಅವರು ಹತರಾಗಿದ್ದಾರೆ. ಯಾಕಂತಂದ್ರೆ ಅವರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಅವರ ರೈಫಲ್ ಕಿತ್ಕೊಳ್ಲಿಕ್ಕೆ ಹೋದ್ರು, ಆಗ ಅವರನ್ನು ಹೊಡೆದ್ರು ಅಂತೇಳಿ. ಅವರಲ್ಲಿ ಕುದುರೆ ಸವಾರರು, ಅವರ ಉದ್ಯೋಗ, ಅವರು ಅಲ್ಲಿಗೆ ಕರ್ಕೊಂಡು ಹೋದಂತ ಪ್ರವಾಸಿಗರನ್ನು ರಕ್ಷಿಸುವುದು ಅವರ ಜವಾಬ್ದಾರಿ. ಅದನ್ನು ಯಶಸ್ವಿಯಾಗಿ ಮಾಡ್ಲಿಕ್ಕೆ ಹೋದ್ರು. ಆದ್ರೆ ಅದರಲ್ಲಿ ಅವರು ಪ್ರಾಣ ಕಳ್ಕೊಂಡ್ರು. 27 ಮಂದಿಯಲ್ಲಿ ಅವರೊಬ್ರು ಮುಸ್ಲಿಂ. ಅವರು ಆ ರೀತಿ ರೆಸಿಸ್ಟ್ ಮಾಡಿದ್ರಿಂದ ಅವರ ಜೀವ ಹೋಯ್ತು. ಯಾಕಂತ ಹೇಳಿದ್ರೆ ಅವರಿಗೆ ಇದು ವಿಚಾರ ಗೊತ್ತಿರ್ಲಿಲ್ಲ. ಅವರಲ್ಲಿ ಉದ್ಯೋಗ ಮಾಡುವವರು. ನಿಮಗೆ ಮೊನ್ನೆ ಒಬ್ರು ಹೇಳ್ತಾ ಇದ್ರು, ಕಾಶ್ಮೀರದ ಜನರಿಗೆ ಬುದ್ಧಿ ಬರಬೇಕು ಅಂತಾದ್ರೆ 1-2 ವರ್ಷ ಈ ದೇಶದ ಬೇರೆ ಯಾವುದೇ ಕಡೆಗಳಿಂದ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಬಾರ್ದು, ಆಗ ಅಲ್ಲಿ ಅವರಿಗೆ ಬುದ್ಧಿ ಬರ್ತದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಕಡೆಗಳಿಂದ ಬರುವಂತ ಪ್ರವಾಸಿಗರನ್ನೇ ನಂಬಿಕೊಂಡು ಅಲ್ಲಿಯ ಜನ ಇರುವುದು.
ಅಲ್ಲಿಯ ಕುದುರೆ ಸವಾರರು ಇರ್ಬೋದು, ಓಕೆ. ಅಲ್ಲಿ ಅಂಗಡಿಯವರು ಇರ್ಬೋದು, ಅಲ್ಲಿ ಹೋಟೆಲ್ ಅವರು ಇರ್ಬೋದು, ಅಲ್ಲಿ ಕರಕುಶಲ ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡುವವರು ಇರ್ಬೋದು, ಕಾಶ್ಮೀರದ ಕೇಸರಿ ಮಾರಾಟಗಾರರು ಇರ್ಬೋದು, ಎಲ್ಲರೂ ಅಲ್ಲಿ ಬದುಕು ಕಟ್ಟಿಕೊಂಡಿರುವುದು ಪ್ರವಾಸಿಗರ ಮೇಲೆ ಹೊಂದಿಕೊಂಡು. ನೀವು ಪ್ರವಾಸಿಗರೇ ಹೋಗದಿದ್ದರೆ ಅವ್ರು ಏನ್ ಮಾಡ್ತಾರೆ? ಅವರು ಸಹಜವಾಗಿಯೇ ಅವರು ಈ ಉಗ್ರರ ಉಪಟಳದಿಂದ ನಮ್ಮ ಹೊಟ್ಟೆಗೆ ಕಲ್ಲು ಬಿತ್ತು ಅಂತ ಅನಿಸ್ತಾರೆ. ಕಾಶ್ಮೀರವನ್ನು ಬಿಟ್ಟು ಬಿಡಿ, ಬೇರೆ ಜಾಗಗಳು ಇದೆ ನಮ್ಮಲ್ಲಿ. ಶಿಮ್ಲಾ ಇದೆ, ಕುಲು ಇದೆ, ಮನಾಲಿ ಇದೆ, ಬೇರೆ ಜಾಗಗಳಿದೆ. ಹೋಗಿ, ಕರ್ನಾಟಕದಲ್ಲೇ ಇದೆ ಅದಕ್ಕಿಂತ ಒಳ್ಳೆ ಜಾಗಗಳು. ಹೋಗಿ. ಹೇಗೂ ಕೆಲವರಿಗೆ ಹವ್ಯಾಸಗಳಿವೆ, ಟೂರ್ ಹೋಗುವಂತ ಹವ್ಯಾಸಗಳಿರ್ತದೆ. ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ ಇದೆ, ದೇವಸ್ಥಾನ ಸುತ್ತಬೇಕಂತ ಇರ್ತದೆ, ಚಾರಣ ಹೋಗ್ಬೇಕಂತ ಇರ್ತದೆ, ಎಲ್ಲವೂ ಇದೆ. ಕರ್ನಾಟಕದಲ್ಲಿ ಇದೆ, ಬೇರೆ ಕಡೆಗಳಲ್ಲಿ ಇದೆ. ನಿಮ್ಗೆ ಅಂತ ವಾತಾವರಣ ಇರುವಂತ, ಕಾಶ್ಮೀರ ಅಂತ ವಾತಾವರಣ ಇರುವಂತ ಜಾಗವೇ ಶಿಮ್ಲಾ ಇದೆ, ಚಿರಾಪುಂಜಿ ಇರ್ಬೋದು, ಎಲ್ಲ ಜಾಗಗಳು ಅಂತ ವಾತಾವರಣ ನಿಮ್ಗೆ ಇದು ಮಾಡ್ತದೆ. ನಿಮ್ಗೆ ಏನಾಗುತ್ತೆ, ಕಾಶ್ಮೀರದಲ್ಲಿರುವಂತ ವ್ಯವಸ್ಥೆಗಳು, ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತ ವ್ಯವಸ್ಥೆಗಳು ಬೇರೆ ಕಡೆಯಲ್ಲಿ ಇಲ್ಲ. ಒಂದು ವೇಳೆ ಅಲ್ಲಿಗೆ ಜನ ಬರ್ತಾರಂತ ಆಗುತ್ತೆ ಆದ್ರೆ ಅಲ್ಲಿ ಆ ವ್ಯವಸ್ಥೆಗಳಾಗತ್ತೆ. ನಿಮ್ಗೆ ಇಲ್ಲಿ ಹೋಟ್ಲ್ ರೂಮ್ಗಳು ಸಿಗ್ತವೆ, ಅಲ್ಲಿ ಟೆಂಟ್ಗಳು ಸಿಗ್ತವೆ, ಅಷ್ಟೇ ವ್ಯತ್ಯಾಸ. ಆದ್ರಿಂದಾಗಿ ಅಂತ ವ್ಯವಸ್ಥೆಗಳನ್ನು ಹುಡ್ಕೊಂಡು ಹೋದ್ರೆ, ಅಂತ ವ್ಯವಸ್ಥೆಗಳು ಆಗ್ತಾ ಹೋದ್ರೆ ಎಲ್ಲ ಕಡೆಗಳೂ ಹೋಗುತ್ತೆ. ಆದ್ರೆ ಕಾಶ್ಮೀರಕ್ಕೆ ಒಂದು ಬುದ್ಧಿ ಬರುತ್ತೆ ಅಂತ, ಕಾಶ್ಮೀರಕ್ಕೆ ಒಂದು ಬುದ್ಧಿ ಬರುತ್ತೆ, ಕಾಶ್ಮೀರದ ಜನರಿಗೆ ಬುದ್ಧಿ ಬರುತ್ತೆ. ನೀವು ನಿಮ್ಮ ಮನೆಯಲ್ಲಿ ನೀವು ಉಗ್ರಗಾಮಿಗಳಿಗೆ ಆಶ್ರಯ ಕೊಡದೇ ಇದ್ರೆ, ನೀವು ಉಗ್ರಗಾಮಿಗಳನ್ನು ನೀವು ಎದುರಿಸ್ತಾ ಇದ್ರೆ ನಿಮ್ಗೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಎನ್ನುವುದು ಅವರಿಗೆ ಅರ್ಥ ಆಗಬೇಕು. ಯಾಕೆ ನಿಮ್ಗೆ ಅದನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ನಿಮ್ಗೆ ಎಲ್ಲ ರೀತಿಯ ಫೆಸಿಲಿಟಿ ಬರುವುದು ಪ್ರವಾಸೋದ್ಯಮದಿಂದ, ದೇಶದ ವಿವಿಧ ಕಡೆಗಳಿಂದ ಅಲ್ಲಿಗೆ ಬರುವಂತ ಜನರಿಂದ. ಕೇವಲ ಮುಸ್ಲಿಮರು ಮಾತ್ರ ಅಲ್ಲಿಗೆ ಹೋಗುದಾ? ಅಲ್ಲಲ್ಲ. ಅಲ್ಲಿಗೆ ಹೋಗುವವರು, ಕಾಶ್ಮೀರಕ್ಕೆ ಹೋಗುವವರು ಬಹುತೇಕರು ಹಿಂದೂಗಳು. 99% ಮಂದಿ ಹಿಂದೂಗಳೇ ಹೋಗುವುದು. ಯಾಕಂದ್ರೆ ಕಾಶ್ಮೀರದಲ್ಲಿ ಅಷ್ಟು ದೇವಸ್ಥಾನಗಳಿವೆ. ನಾವು ವೈಷ್ಣವದೇವಿಗೆ ಹೋಗ್ತೇವೆ, ಬೇರೆ ಬೇರೆ ದೇವಸ್ಥಾನಗಳಿವೆ, ಅದೂ ಇದೆ. ಅಲ್ಲಿ ಧಾರ್ಮಿಕ ಪ್ರವಾಸೋದ್ಯಮವೂ ಇದೆ, ಬೇರೆ ಪ್ರವಾಸೋದ್ಯಮವೂ ಇದೆ. ಆದ್ರಿಂದಾಗಿ ಅಲ್ಲಿಗೆ ಹೋಗುವವರು ಬಹುತೇಕರು ಹಿಂದೂಗಳೇ. ಆದ್ರಿಂದಾಗಿ ಆ ಹಿಂದೂಗಳು ಅಲ್ಲಿ ಹೋಗಿ ಅಲ್ಲಿನ ಮುಸಲ್ಮಾನರಿಗೆ ಆದಾಯವನ್ನು ಕೊಟ್ಟು ಅವರನ್ನು ಬೆಳೆಸಿ ನಮ್ಮ ಜೀವವನ್ನು ನಾವು ತೆಗೆಸಿಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಯಾಕಂತ ಹೇಳಿದ್ರೆ, ನೀವು ಅದೇ ಹಣದಿಂದ ನೀವು ಉಗ್ರಗಾಮಿಗಳನ್ನು ಸಾಕ್ತೀರಂತಂದ್ರೆ, ನೀವು ನಾವು ಕೊಡುವ ಹಣದಲ್ಲಿ ನೀವು 4 ರೊಟ್ಟಿ ಮಾಡಿ ಕೊಡ್ತೀರಿ, ಅದೇ ಹಣದಲ್ಲಿ ನೀವು 8 ರೊಟ್ಟಿ ಮಾಡಿ 4 ರೊಟ್ಟಿ ಅವರಿಗೆ ಕೊಡ್ತೀರಲ್ಲ. ನಾವು ಬಂದಿದ್ರಿಂದಲ್ಲ ನೀವು ಅವರಿಗೆ 4 ರೊಟ್ಟಿ ಕೊಡೋದು ಉಚಿತವಾಗಿ. ಅದೇ ನಾವು ಬರದಿದ್ರೆ ನಿಮ್ಗೆ ರೊಟ್ಟಿಗೆ ಗತಿ ಇಲ್ಲ. ಅಂತ ಪರಿಸ್ಥಿತಿಯನ್ನು ನೀವು ಅಲ್ಲಿ ನಿರ್ಮಾಣ ಮಾಡಿ, ನೀವು ಅದಕ್ಕಾಗಿ ನೀವು ಕಾಶ್ಮೀರ ಪ್ರವಾಸವನ್ನು 2 ವರ್ಷಗಳ ಕಾಲ ನಿಲ್ಲಿಸಿ. ಕಾಶ್ಮೀರ ಏನು ಎಲ್ಲೂ ಹೋಗೋದಿಲ್ಲ, ಕಾಶ್ಮೀರ ಇನ್ನಷ್ಟು ಡೆವಲಪ್ಮೆಂಟ್ ಆಗಿರ್ತದೆ. ಈಗ ಮತ್ತೊಂದು ಪ್ರಶ್ನೆ ಇದೆ, ಅಲ್ಲಿ ಮೊದಲು ರಾಷ್ಟ್ರಪತಿ ಆಳ್ವಿಕೆ ಹೇರಿತ್ತು. 370 ತೆಗೆದ ಮೇಲೆ, ವಿಧಿಯನ್ನು ಅಲ್ಲಿ ತೆಗೆದ ಮೇಲೆ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಮಾಡಿದ್ರು, 3 ಭಾಗ ಮಾಡಿದ್ರು ಆಡಳಿತಾತ್ಮಕ ವ್ಯವಸ್ಥೆಗಾಗಿ. ಅದರ ನಂತರ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೆಚ್ಚು ಕಾಲ ಮುಂದುವರಿಸುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಧ್ಯವಲ್ಲ. ಅದಕ್ಕಾಗಿ ಅದನ್ನು ಹಿಂತೆಗೆದು ಅಲ್ಲಿ ಚುನಾವಣೆ ಮಾಡಿದ್ದು. ಚುನಾವಣೆ ಬಿಜೆಪಿಗೆ ಲಾಭ ಆಗಿಲ್ಲ. ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸು, PDP ಇಂಥ ಕಾಂಗ್ರೆಸ್ ಇಂಥ ಪಕ್ಷಗಳೇ ಅಲ್ಲಿ ಅಧಿಕಾರಕ್ಕೆ ಬಂದದ್ದು. ಆದ್ರೆ ಅಲ್ಲಿ ಅಭಿವೃದ್ಧಿಗೆ ಬಾಗಿಲು ತೆರೆಯಿತು, ಅಭಿವೃದ್ಧಿಗೆ ಬಾಗಿಲು ತೆರೆಯಿತು. ಅಭೂತಪೂರ್ವವಾಗಿ ಡೆವಲಪ್ಮೆಂಟ್ ಆಯ್ತು ಅಲ್ಲಿ. ಕೇಂದ್ರ ಸರ್ಕಾರ ಅಂತೂ ಅಲ್ಲಿ ಶಕ್ತಿ ಮೀರಿ ಹಣ ವಿನಿಯೋಗಿಸಿದೆ. ಅದು ಯಾಕಂದ್ರೆ ಅದು ರಿಟರ್ನ್ ಬರುವಂತ ಹಣ. ಅಲ್ಲಿ ರಸ್ತೆಗಳು, ರೈಲ್ವೆ ಸಂಪರ್ಕ, ಸೇತುವೆಗಳು ಎಲ್ಲವೂ ಆಗಿದೆ. ಆ ರೀತಿಯಾಗಿ ಡೆವಲಪ್ ಆಗಿದೆ ಅಲ್ಲಿ. ಆದ್ದರಿಂದಾಗಿ ಜನರು ಈಗ ಅಲ್ಲಿ ಮುಗಿಬೀಳ್ತಾ ಇರೋದು. ಆದ್ರೆ ಅದು ನಾವು ಹಾಕಿದಂತ ಇನ್ವೆಸ್ಟ್ಮೆಂಟ್ ಅದು ರಿಟರ್ನ್ ಬರ್ತಾ ಇರ್ತದೆ. ನಿಮ್ಗೆ ಒಂದು ರಸ್ತೆ ಮಾಡಿದ್ದಾರೆ, ಅದರಲ್ಲಿ ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಆದ್ರೆ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ಈ ರೀತಿಯ ವ್ಯವಸ್ಥೆಗಳು ಆಗ್ತಾ ಇದೆ. ಬೇರೆ ಬೇರೆ ರೀತಿಯಲ್ಲಿ ಪರ್ಚೇಸ್ಗಳಾಗ್ತವೆ, ಅದಕ್ಕೆ GST ಬರ್ತಾ ಇದೆ. ಸರ್ಕಾರಕ್ಕೆ ಯಾವ್ದಾದ್ರು ಒಂದು ರೀತಿಯಲ್ಲಿ ಆದಾಯ ಬರ್ತದೆ. ಆ ರೀತಿಯಾಗಿ ಮಾಡಿದ್ದಾರೆ. ಆದ್ರಿಂದಾಗಿ ಕಾಶ್ಮೀರ
ಮುಂದುವರಿತಾ ಇದೆ. ಈ ಕಾಶ್ಮೀರ ಮುಂದುವರಿದ್ರೆ ಆಚೆಗೆ ಪಾಕಿಸ್ತಾನಕ್ಕೆ ಒಂದು ರೀತಿಯ ಮುಜುಗರ. ನಮ್ಮ ಪಕ್ಕದ ರಾಷ್ಟ್ರ ಇಂಥ ಒಂದು ಇದು ಮಾಡಿದೆ, ಅದಕ್ಕಾಗಿ ಇಂಥ ಕುಚೋದ್ಯಗಳನ್ನು ಮಾಡ್ತಾ ಇರೋದು, ಇಂಥ ಉಗ್ರಗಾಮಿ ಚಟುವಟಿಕೆ ಮಾಡ್ತಾ ಇರೋದು. ಈಗ ಭಾರತದ ಮುಂದೆ ಇರುವುದು ಏಕ ಪ್ರಶ್ನೆ ಇರುವುದು. ಈಗ ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಬಗ್ಗು ಬಡಿಯುವಂತ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ. ಅತ್ಯುತ್ತಮವಾದ ನಿರ್ಧಾರ ಎಲ್ಲವಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಅಲ್ಲಿರುವ ಉಗ್ರಗಾಮಿ ಶಿಬಿರಗಳ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳನ್ನು ಪಡ್ಕೊಂಡು ಒಂದು ಏರ್ ಸ್ಟ್ರೈಕ್ ಮಾಡ್ತಾರೆ, ಇಲ್ಲಾಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರೆ. ಒಮ್ಮೆ ಹೊಡಿತಾರೆ, ಹೊಡೆದ ಮೇಲೆ ನಿಮಗೆ ಇಲ್ಲಿ ಇಲ್ಲಿ ಪಿ ಒ ಕೆಯನ್ನು ವಶಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಅದು ಭಾರಿ ದೊಡ್ಡ ರಾಜತಾಂತ್ರಿಕ ನಿಲುವು. ಯಾಕಂತ ಹೇಳಿದ್ರೆ ಇಂಥ ಘಟನೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಪ್ರಚಾರ ಮಾಡಿದರೆ ನಮ್ಮ ದೇಶ ಈಗ ಅದನ್ನು ಮಾಡ್ತಾ ಇದೆ. ಆ ಫೋಟೋಗಳು, ಆ ವಿಡಿಯೋಗಳು, ಇದೆಲ್ಲವೂ ವೈರಲ್ ಆಗ್ತಿರೋದು ಯಾಕಂತ ಹೇಳಿದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ಕುಕೃತ್ಯವನ್ನು ಬಯಲಿಗೆಳುವ. ಆಗ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಬಲ ಸಿಕ್ಕುವುದಿಲ್ಲ. ಆವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲ ಕುಂಠಿತವಾಗ್ತವೆ. ಆಗ ನಾವು ನಮ್ಮ ಕಾರ್ಯ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ POKಯನ್ನು ನೀವು ವಶಕ್ಕೆ ತಗೊಳ್ಳುವಂಥ ಸಂದರ್ಭದಲ್ಲಿ ತಗೊಳ್ಬೇಕಂತಂದ್ರೆ ನೀವು POK ಜನರನ್ನು ಒಪ್ಪಿಸಿಕೊಂಡ್ರೆ ಆಯ್ತು. ಈಗಲೂ ಅಲ್ಲಿ ಜನಮತಗಣನೆ ಆದರೆ ಅವರು ಭಾರತದ ಬರ್ಲಿಕ್ಕೆ ಹೋಗಿದ್ದಾರೆ. ಅಲ್ಲಿ ಮರಗೆಣಸು ಬಿಟ್ಟರೆ ಬೇರೆ ತಿನ್ಲಿಕ್ಕಿಲ್ಲ ನಿಮ್ಗೆ. ಅಲ್ಲಿ ಮರಗೆಣಸು ಬಿಟ್ಟರೆ ಬೇರೆ ತಿನ್ಲಿಕ್ಕಿಲ್ಲ, ಅಲ್ಲಿ ಉತ್ಪತ್ತಿ ಅದು. ಅದರಿಂದಾಗಿ ಅಂತ ಬಡ ರಾಷ್ಟ್ರ ಅದು, ಆಯ್ತಲ್ಲ. ಅದರ ರೂಪಾಯಿ ವ್ಯಾಲ್ಯೂ ಅಷ್ಟೇ ಇರೋದು. ಇದರಲ್ಲಿ ಯಾಕಂತಂದ್ರೆ ಇಲ್ಲಿ ಆ ಹುಡುಗರನ್ನ ಅವರು ಟ್ರೈನ್ ಅಪ್ ಮಾಡುವುದೇ ಹಾಗೆ, ಕೆಟ್ಟ ರೀತಿಯಲ್ಲಿ ಟ್ರೈನ್ ಅಪ್ ಮಾಡ್ತಾರೆ. ಅವರಿಗೆ ಇಷ್ಟೊಂದು ಸಂಬಳ ಕೊಡ್ತಾರೆ, ಅದಕ್ಕೆ ಸಂಬಳ ಬೇರೆ ಇದೆ. ಹೋಗಿ ಸಾಯುವುದಲ್ವಾ, ಸಾಯುವವರೆಗೆ ನಿಂಗೆ ಸಂಬಳ ಉಂಟು ಅಂತ ಅವ್ರು ಏನ್ ಎಣಿಸ್ತಾರೆ, ಮನೆಯವರಿಗೆ ಒಂದು ಆಧಾರ ಆಗುತ್ತೆ ಅಂತ. ಈ ಬಾಂಬೆ ಅಂಡರ್ವರ್ಲ್ಡ್ ಅಲ್ಲಿ ಒಂದು ಸಿಸ್ಟಮ್ ಇತ್ತು. ಈ ಹೈರ್ ಗೂಂಡಗಳನ್ನ ಎಂಗೇಜ್ ಮಾಡ್ತಿತ್ತು, ಶೂಟರ್ಗಳು. ಅವರನ್ನು ಪರ್ಚೇಸ್ ಮಾಡೋದು ಒಂದು ಗುಂಪು. ಒಂದ ಪೊಲೀಸರ ಕೈಯಲ್ಲಿ ಸಾಯ್ತಾನೆ, ಇಲ್ಲದ್ರೆ ಎದುರಿನವರ ಕೈಯಲ್ಲಿ ಸಾಯುವುದೇ. ಅದ್ರ ಡೌಟ್ ಏನಿಲ್ಲ. ನಿಮ್ಗೆ 25 ಲಕ್ಷ ಕೊಡ್ತೇವೆ ಮನೆಯವರಿಗೆ. ಇವತ್ತು ದುಡಿದ್ರು 25 ಲಕ್ಷ ಆಗುದಿಲ್ಲ. ಅವ್ರು ಹೇಳ್ತಾರೆ ಆಯ್ತು ಕರ್ಕೊಂಡೋಗ ಅಂತ. ಆ ರೀತಿಯಾಗಿ ಬರೋರು. ಇದು ಸಹ ಅಷ್ಟೇ. ಈಗ ಉಗ್ರಗಾಮಿಗಳು ಸಹ ಸೃಷ್ಟಿಯಾಗೋದು ಹಾಗೆ. ನೀವು ಮನಸ್ಸಲ್ಲಿ ಇಟ್ಟುಕೊಂಡು ಅದೇ ಉಗ್ರಗಾಮಿ ಆಗಬೇಕಂತ ಬರುವುದಲ್ಲ. ಅವರು ಪರಿಸ್ಥಿತಿಯ ಒತ್ತಡಕ್ಕೆ ಒಳಗಾಗಿ ಅದರೊಳಗೆ ಬರುವುದು. ಅದರೊಳಗೆ ಬಂದ ಮೇಲೆ ಅಲ್ಲಿಂದ ಹೊರಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಅವ್ರು ಸತ್ರು ಅವರ ಮನೆಯವರು ಅವರನ್ನು ಹೆಣ ಎತ್ಕೊಂಡು ಹೋಗುದಿಲ್ಲ. ಅವರು ಯಾರು ಏನು ಎಂತದು ಅಡ್ರೆಸ್ಸೇ ಗೊತ್ತಾಗೋದಿಲ್ಲ. ಆಯ್ತಾ. ಅವರು ಕೋರ್ಟಿಗೂ ಹೋಗುದಿಲ್ಲ, ನ್ಯಾಯವೂ ಕೇಳುದಿಲ್ಲ. ಆಯ್ತು, ಯಾಕಂದ್ರೆ ಅವರಿಗೆ 25 ಲಕ್ಷ ಬಂದಿರ್ತದೆ ಇವನ ತೂಕದ ರೇಟಲ್ಲಿ. ಇದು ನೀವು ತೂಕ ಮಾಡಿ ಮಾರಿ ಹೇಗೆ, ಆ ರೀತಿ ಮಾರಿ ಹೋಗುವಂಥದ್ದು. ಆದ್ರಿಂದಾಗಿ ಇಂತ ಇದು ಈಗ ಭಾರತದ ಮುಂದೆ ಅಂತ ಒಂದು ಪ್ರಸಂಗ ಎದುರಾಗಿದೆ. ಯಾಕಂತ ಹೇಳಿದ್ರೆ 27 ಮಂದಿಯನ್ನು ಅವರ ಮನೆಯವರ ಎದುರಲ್ಲಿ ಗುಂಡಿಟ್ಟು ಕೊಲ್ತಾರಂತಾದ್ರೆ, ಧರ್ಮ ಕೇಳಿಕೊಳ್ತಾರಂತಾದ್ರೆ ಇದು ಅತ್ಯಂತ ಅಮಾನವೀಯವಾದ ಮಾನಸಿಕತೆ. ಇದನ್ನು ಮಟ್ಟ ಹಾಕದೇ ಇದ್ದರೆ, ಇದಕ್ಕೆ ಪ್ರತಿರೋಧ ತೋರದೇ ಇದ್ದರೆ, ಇದಕ್ಕೆ ನೀವು ಹೆದರಿಕೆ ಹುಟ್ಟಿಸದೇ ಇದ್ದರೆ ಇದು ಮತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಜನರಿಗೆ ಮೆಮೊರಿ ಪವರ್ ಶಾರ್ಟ್. ನಾಳೆ ಈ ಘಟನೆ ನಡೆದಾಗ ಇದು ಇನ್ನು ನಾಳೆ ಮತ್ತೊಂದು ಘಟನೆ ಬಂದ್ರೆ ಮರ್ತು ಬಿಡ್ತೇವೆ ನಾವು. ಆಯ್ತಾ. ಮೊನ್ನೆವರೆಗೆ ವಕ್ಫ್ ಇತ್ತು, ಮರ್ತೇ ಹೋಯ್ತು. ಈಗ ವಕ್ಫ್ಗೆ ಇದು ಸುದ್ದಿಯೇ ಇಲ್ಲ. ಆಯ್ತಾ. ಅದು ಅದರಷ್ಟಕ್ಕೆ ಆಗ್ತದೆ. ಮೊದಲು ಇದು ಪೌರತ್ವ ತಿದ್ದುಪಡಿ ಕಾಯ್ದೆ ಬಂತು, ಅದಕ್ಕೊಂದು ಅದಕ್ಕೆ ಬೇರೆ ಒಂದು ಘಟನೆ ಬಂತು, ಆ ಘಟನೆ ಮರೆತು. ಅದು ನಿರಂತರವಾಗಿ ನಡೀತಾ ಇದೆ. ಅದು ಒಂದು ಸರ್ಕಾರ ಒಂದು ಕಾನೂನು ಮಾಡಿದ ಮೇಲೆ ಆ ಕಾನೂನು ಜಾರಿ ಆಗುತ್ತಾ ಹೋಗುತ್ತೆ. ವಕ್ಫ್ ತಿದ್ದುಪಡಿ ಮಸೂದೆ ಕೇಂದ್ರದಲ್ಲಿ ಮಂಜೂರಾಗಿದೆ, ಜಾರಿ ಆಗ್ತಾ ಹೋಗ್ತದೆ. ಅದನ್ನು ನಿಲ್ಲಿಸಕ್ಕೆ ಆಗುದಿಲ್ಲ.
ಆದರೆ ಅದರ ತೀವ್ರತೆ ಈಗ ಉಲ್ಟಾ ತಿರುಗಿತು. ಹಾ ಹಾ ತೀವ್ರತೆ ಉಲ್ಟಾ ತಿರುಗಿ ಇದು ಈಗ ಬಿಸಿ ತುಪ್ಪ. ಇದನ್ನು ಖಂಡಿಸಲೇಬೇಕಾದ ಅನಿವಾರ್ಯತೆ, ಇದನ್ನು ಬೆಂಬಲಿಸಲಿಕ್ಕೆ ಆಗುವುದಿಲ್ಲ. ಹೌದು, ಪಾಕಿಸ್ತಾನದವರೇ ಮಾಡಿದ್ರು ಅಂತ ಹೇಳಿ ಇದನ್ನು ಅದನ್ನು ಬೆಂಬಲಿಸಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಸತ್ತು ಬಿದ್ದವರು ಅಮಾಯಕರು, ಹೌದು, ಅವರು ಏನು ರೈಫಲ್ ಇಟ್ಕೊಂಡು ಹೋದವರಲ್ಲ, ಹೌದು, ಹೋರಾಟಗಾರರು ಅಲ್ಲ, ಅವರು ಹೋರಾಟಗಾರರು ಅಲ್ಲ, ಅವರು ಯಾವುದೂ ಅಲ್ಲ, ಅವರ ಪ್ರವಾಸಕ್ಕೆ ಹೋದವರು. ಅಂತವರನ್ನು ಅಮಾನೀಯ ರೀತಿಯಲ್ಲಿ ಕೊಲ್ತಾರಂತ ಆದ್ರೆ ಅದು ಸಹಜವಾಗಿ ಕಿಚ್ಚು. ಅದರಿಂದಾಗಿ ಇದನ್ನು ಎದುರಿಸಲಿಕ್ಕೆ ಆಗುವುದಿಲ್ಲ. ಅದರಿಂದಾಗಿ ಜನರ ಮನಸ್ಸಲ್ಲಿರುವುದು ಇದಕ್ಕೊಂದು ಪ್ರತ್ಯುತ್ತರ ಬೇಕು ಅಂತ. ಈಗ ಈ ಪ್ರತ್ಯುತ್ತರ ಕೊಟ್ಟರು ಅಂತ ಆದ ಕೂಡಲೇ ಮೋದಿ ಮತ್ತೊಮ್ಮೆ ವಿಶ್ವಗುರು ಹೋಗ್ತಾರೆ. ರಾಜಕೀಯವಾಗಿಯೂ ಇದು ಲಾಭದಾಯಕ, ವಾಸ್ತವವಾಗಿಯೂ ಲಾಭದಾಯಕ. ಒಂದು ವ್ಯವಸ್ಥೆಯನ್ನ ಗಟ್ಟಿಗೊಳಿಸುವಂತ ಪ್ರಯತ್ನಗಳು ಇದರಿಂದ ಆಗುತ್ತೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇದು ಯಾವ ರೀತಿ ಮುಂದೆ ಬೆಳಕಿಗೆ ಬರುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಇದಿಷ್ಟು ಇವತ್ತಿನ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದ ಸುದ್ದಿಗಳು. ಮುಂದೆ ಇನ್ನಷ್ಟು ಸುದ್ದಿನ ನಿಮ್ಗೋಸ್ಕರ ತಗೊಂಡ್ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿ4 ನ್ಯೂಸ್.